हरे कृष्ण माता जी। हरे कृष्ण उषा माता जी। हरे कृष्ण। हरे कृष्ण उषा माता जी। उषा भट्ट माता जी। ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಇವತ್ತು? ಇಲ್ವಲ್ಲ ಮಾತಾಜಿ. ಛಾಯಾ ಮಾತಾಜಿ. ಛಾಯಾ ಮಾತಾಜಿಗೆ ಕಾಲ್ ಮಾಡ್ತೀನಿ ನಾನು. Okay. ಎಕ್ಸ್ಪ್ಲೇನ್ ಮಾಡೋದಾದ್ರೆ ಮಾಡಿ ಅಂತ. ಛಾಯಾ ಮಾತಾಜಿ ಬಂದಿದ್ದಾರಾ? ಗೊತ್ತಿಲ್ವಲ್ಲ ಮಾತಾಜಿ, ನೋಡಿಲ್ಲ. ಇಲ್ಲ ಇಲ್ಲ ಬಂದಿಲ್ಲ. ನಾನು ಕಾಲ್ ಮಾಡ್ತೀನಿ ಛಾಯಾ ಮಾತಾಜಿಗೆ ಕಾಲ್ ಮಾಡ್ತೀನಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡೋತ್ಪನ್ನ ಮಾತಾಜಿ ಎಲ್ಲರಿಗೂ. ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಉಷಾ ಮಾತಾಜಿ, ನೀವ್ ಎಕ್ಸ್ಪ್ಲೇನ್ ಮಾಡ್ತೀರಾ ಮಾತಾಜಿ? ಉಷಾ ಭಟ್ ಮಾತಾಜಿ, ನಾನು ಮಾತಾಜಿ. ಹೌದು, ಎಕ್ಸ್ಪ್ಲೇನ್ ಮಾಡ್ತೀರಾ? ಇವರು ಆಲ್ರೆಡಿ ಹೇಳಿದ್ರು, ಉಷಾ ಭಟ್ ಮಾತಾಜಿ ಇದ್ರು, ಅವ್ರಿಗೆ ಹೇಳಿ ಅಂತ. ನಾಗವೇಣಿ ಮಾತಾಜಿ. ಹೌದಾ, ನಾನು ವಿಡಿಯೋ ಆಫ್ ಮಾಡ್ಕೊಂಡ್ ಮಾಡ್ಲಾ? ನೋ ಪ್ರಾಬ್ಲಮ್ ಮಾತಾಜಿ, ಏನು ಪ್ರಾಬ್ಲಮ್ ಇಲ್ಲ. ಸರಿ, ಮನೆ ಬಟ್ಟೆಲಿದ್ದೀನಿ, ನಂಗೆ ಗೊತ್ತಿರ್ಲಿಲ್ಲ, ಹಾ. ಅದಕ್ಕೋಸ್ಕರ. ಓಕೆ ಮಾತಾಜಿ, ಓಕೆ. ಅಂದ್ರೆ ಛಾಯಾ ಮಾತಾಜಿ ಈಗ ಫೋನ್ ರಿಸೀವ್ ಮಾಡಲ್ಲ, ಮಾಡ್ಲಿಲ್ಲ. ಹೌದು, ನಾನು ಕಾಲ್ ಮಾಡಿದೆ ಅವ್ರಿಗೆ, ಅವ್ರು ಫೋನ್ ರಿಸೀವ್ ಮಾಡ್ಲಿಲ್ಲ ಮಾತಾಜಿ. ಓಕೆ ಮಾತೆ. ಒಂದ್ ನಿಮಿಷ ಛಾಯಾ ಮಾತಾಜಿ, ಒಂದ್ ನಿಮಿಷ. ಹೌದಾ? ಹರೇ ಕೃಷ್ಣ ಮಾತಾಜಿ. ಉಷಾ ಮಾತಾಜಿ ಅವ್ರು ಬರ್ತಾರಂತೆ, 2 minutes ಆಗ್ತದಂತೆ. ಅಷ್ಟರ ತನಕ ಪ್ರಣಾಮ ಮಂತ್ರ ಹೇಳ್ತದ ಮಾತಾಜಿ? ಹ್ಞೂ ಮಾತಾಜಿ, ಹೇಳ್ತೀನಿ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಎಲ್ಲ ಭಕ್ತಾದಿಗಳಿಗೂ ಕೃಷ್ಣ ಬುಕ್ ಓದುವ ತರಗತಿಗೆ ಸ್ವಾಗತ. ಮಂಗಳೂರು ಕುಲಾಯಿ ಮಂಗಳೂರು ಹಿಸ್ ಗ್ರೇಸ್ ನಾಮನಿಷ್ಠ ದಾಸ್ ಪ್ರಭುಜಿಯವರು ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕೃಷ್ಣ ಹಾಡನ್ನ ನಾವು ಹಾಡ್ತಿರೋಣ, ಅಷ್ಟೊತ್ತು ಛಾಯಾ ಮಾತಾಜಿಯವ್ರು ಬರ್ತಾರೆ. ಕೃಷ್ಣ 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 ಹೇ ಕೃಷ್ಣ ಮಾತಾಜಿ ಹೇಳ್ತಾರೆ, ಅದನ್ನು ನಾವು ರಿಪೀಟ್ ಮಾಡುವ. ಸರಿ. ಕೃಷ್ಣ ಹೇ ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ಪಾಹಿ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಕೇಶವ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೃಷ್ಣ ಕೇಶವ ಪಾಹಿ ಶ್ರೀರಾಮ್ ರಕ್ಷ ಮಾಂ ಶ್ರೀ ಕೃಷ್ಣ ಪಾಹಿ ಮಾಂ. ಶ್ರೀರಾಮ್ ರಕ್ಷ ಮಾಂ ಶ್ರೀ ಕೃಷ್ಣ ಪಾಹಿ ಮಾಂ. ಮಾಂ. ಶ್ರೀರಾಮ್ ರಕ್ಷ ಮಾಂ ಶ್ರೀ ಕೃಷ್ಣ ಪಾಹಿ 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 ಮಾಂ. ಛಾಯಾದೇವಿ ಮಾತಾಜಿ ಬಂದ್ರ ಮಾತಾಜಿ? ಇಲ್ಲ, ಇದನ್ನ ಹೇಳ್ತಾ ಇರೋಣ. ಬಂದಿದ್ದಾರೆ ಮಾತಾಜಿ, ಬಂದಿದ್ದಾರೆ. ಹಾ, ಸರಿ ಹರೇ ಮಾತಾಜಿ. ಕೃಷ್ಣ ಛಾಯಾದೇವಿ ಮಾತಾಜಿ. ಸೆಕೆಂಡ್ ಮಾತಾಜಿ. ಉಷಾ ಹರೇ ಕೃಷ್ಣ ಮಾತಾಜಿ.
ಅದನ್ನೇ ಉಷಾ ಕಂಟಿನ್ಯೂ ಮಾತಾಜಿ ಧನ್ಯವಾದಗಳು ಮಾತಾಜಿ. ಬಂದೆ ಮಾತಾಜಿ, ಕಂಟಿನ್ಯೂ ಮಾಡಿ ಮಾತಾಜಿ ಅದನ್ನ. ಧನ್ಯವಾದಗಳು. ಓಕೆ, ನಾನು ರೀಡಿಂಗ್ ತೆಗಿತೀನಿ ಈಗ. ಅಲ್ಲ, ಪ್ರಣಾಮಗಳು ಹೇಳಿ ಮಾತಾಜಿ. ಆಯ್ತು ಮಾತಾಜಿ, ಉಷಾ ಭಟ್ ಮಾತಾಜಿ ಹೇಳಿದ್ದು ಮಾತಾಜಿ. ಮತ್ತೆ ಇದು ರೀಡಿಂಗ್ ಮಾಡಿ ಮಾತಾಜಿ ಬಂದೆ. ಓಕೆ 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 ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಕೃಷ್ಣ 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 ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ಸ್ವಾಗತ. ಕೃಷ್ಣ ದೇವೋತ್ತಮ ಪರಮ ಪುರುಷ ಎಂಬ ಓದುವಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು 28ನೇ ಅಧ್ಯಾಯ, ನಂದ ಮಹಾರಾಜನನ್ನು ವರುಣನ ಮುಷ್ಟಿಯಿಂದ ಪಾರು ಮಾಡುವುದು. ಹರೇ ಕೃಷ್ಣ ಮಾತಾಜಿ. ಓದ್ತಾರ ಮಾತಾಜಿ? ಓದಿಸ್ತೀನಿ ಮಾತಾಜಿ. ಕೃಷ್ಣಮೂರ್ತಿ ಪ್ರಭುಜಿ, ನಿಮ್ದು ನೆಟ್ವರ್ಕ್ ಕರೆಕ್ಟ್ ಇದೆ ಅಲ್ವಾ? ಕೃಷ್ಣಮೂರ್ತಿ ಪ್ರಭುಜಿ ಓದ್ತೀರಾ? ಆಯ್ತು, ಓದ್ತೇನೆ ಮಾತಾಜಿ. ಓದಿ ಪ್ರಭುಜಿ. ನಂದ ಮಹಾರಾಜನನ್ನು ವರುಣನ ಮುಷ್ಟಿಯಿಂದ ಪಾರು ಮಾಡುವುದು. ಗೋವರ್ಧನ ಉತ್ಸವವು ಅಮಾವಾಸ್ಯೆಯ ದಿನ ನಡೆಯಿತು. ಇದರ ನಂತರ ಅರಸ ಇಂದ್ರನ ಆದೇಶದಂತೆ 7 ದಿನಗಳ ಕಾಲ ಮಳೆ ಸುರಿಯಿತು ಮತ್ತು ಆಲಿಕಲ್ಲಿನ ಬಿರುಗಾಳಿ ಎದ್ದಿತು. ಶುಕ್ಲ ಪಕ್ಷದಲ್ಲಿ 9 ದಿನಗಳು ಮುಗಿದಿದ್ದವು. 10ನೆಯ ದಿನ ಅರಸ ಇಂದ್ರನು ಶ್ರೀಕೃಷ್ಣನ ಪೂಜೆ ಮಾಡಿದನು. ಹೀಗೆ ಈ ವಿಷಯವು ಸಮಾಧಾನಕರವಾಗಿ ಮುಕ್ತಾಯವಾಯಿತು. ಇದರ ನಂತರ ಶುಕ್ಲ ಪಕ್ಷದ 11ನೆಯ ದಿನ ಎಂದರೆ ಏಕಾದಶಿಯ ದಿನ ನಂದ ಮಹಾರಾಜನು ಇಡೀ ದಿವಸ ಉಪವಾಸ ಮಾಡಿ ದ್ವಾದಶಿಯ ದಿನ ಪ್ರಾತಃ ಕಾಲ ಬಹುಬೇಗನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಬಯಸಿದನು. ಅವನು ನದಿಯ ನೀರಿನಲ್ಲಿ ಆಳಕ್ಕೆ ಇಳಿದನು. ಆದರೆ ಕೂಡಲೇ ದೇವನ ಒಬ್ಬ ಸೇವಕನು ಅವನನ್ನು ಬಂಧಿಸಿದನು. ಈ ಸೇವಕನು ನಂದ ಮಹಾರಾಜನನ್ನು ವರುಣ ದೇವತೆಯ ಮುಂದೆ ನಿಲ್ಲಿಸಿ, ಅವನು ತಮ್ಮ ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದನೆಂದು ಅಪಾದನೆ ಹೊರಿಸಿದರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವನು ಸ್ನಾನ ಮಾಡಿದ ಸಮಯ ರಾಕ್ಷಸರ ಸಮಯ. ವಾಸ್ತವಾಂಶವೆಂದರೆ ನಂದ ಮಹಾರಾಜನು ಪ್ರಾತಃ ಕಾಲ ಬೇಗನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಬಯಸಿದನು. ಆದರೆ ಹೇಗೋ ಅವನು ಸ್ವಲ್ಪ ಮೊದಲು ಬಂದು ಬಿಟ್ಟನು. ಅಶುಭವಾದ ಸಮಯದಲ್ಲಿ ಸ್ನಾನ ಮಾಡಿದನು. ಇದರ ಪರಿಣಾಮವಾಗಿ ಅವನು ಬಂಧನವಾಯಿತು. ನಂದ ಮಹಾರಾಜನನ್ನು ವರುಣನ ಸೇವಕರು ಕರೆದುಕೊಂಡು ಹೋದಾಗ ಅವನ ಜೊತೆಗಾರರು ಕೃಷ್ಣ ಮತ್ತು ಬಲರಾಮರಾಗಿ ಗಟ್ಟಿಯಾಗಿ ಕೂಗಿದರು. ನಂದ ಮಹಾರಾಜನನ್ನು ವರುಣನು ಕರೆದುಕೊಂಡು ಹೋಗಿದ್ದಾನೆ ಎಂದು ಕೃಷ್ಣ ಮತ್ತು ಬಲರಾಮರಿಗೆ ಕೂಡಲೇ ಅರ್ಥವಾಯಿತು. ರಕ್ಷಣೆಯನ್ನು ಕೊಡಲು ಅವರು ಭರವಸೆ ನೀಡಿದುದರಿಂದ ಅವರು ವರುಣನ ನಿವಾಸ ಸ್ಥಾನಕ್ಕೆ ಹೋದರು. ಪ್ರಭುವಿನ ಪರಿಶುದ್ಧ ಮನಸ್ಸಿನ ಭಕ್ತರಾದ ವೃಂದಾವನದ ನಿವಾಸಿಗಳು ದೇವೋತ್ತಮ ಪರಮ ಪುರುಷನಲ್ಲದೆ ಬೇರೆ ಯಾರ ರಕ್ಷಕರು ಇಲ್ಲವೆಂಬಂತೆ ತಮ್ಮ ತಂದೆ ತಾಯಿಯರ ರಕ್ಷಣೆಯಲ್ಲದೆ ಬೇರೆ ಯಾರನ್ನು ಅರಿಯದ ಮಕ್ಕಳಂತೆ ನೇರವಾಗಿ ಅವನಿಗೆ ಪ್ರಾರ್ಥನೆ ಮಾಡಿದರು. ವರುಣ ದೇವತೆಯು ಕೃಷ್ಣನನ್ನು ಬಲರಾಮನನ್ನು ಬಹು ಗೌರವದಿಂದ ಬರಮಾಡಿಕೊಂಡರು. ಅವನು ಪ್ರೀತಿಯ ಪ್ರಭುವೇ, ನಿನ್ನ ಸಾನ್ನಿಧ್ಯದಿಂದ ಈ ಕ್ಷಣದಲ್ಲಿ ನನಗೆ ಸೋಲಾಗಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುಜಿ, ಧನ್ಯವಾದಗಳು. ಲಕ್ಷ್ಮೀ ದೇವಿ ಮಾತಾಜಿ ಓದಿ.
ಹರೇ ಕೃಷ್ಣ ಮಾತಾಜಿ. ಪ್ರೀತಿಯ ಪ್ರಭುವಿನ ಅಲ್ವಾ ಮಾತಾಜಿ? ಅಲ್ಲಿ ಇದು ಕೆಳಗೆ ಓಕೆ, ಅಲ್ಲಿಂದಲೇ ಓದಿ ಸ್ಟಾರ್ಟ್ ಮಾಡಿ. ಪ್ರೀತಿಯ ಪ್ರಭುವೆ, ನಿನ್ನ ಸಾನ್ನಿಧ್ಯದಿಂದ ಈ ಕ್ಷಣದಲ್ಲಿ ನನಗೆ ಸೋಲಾಗಿದೆ. ನೀರಿನಲ್ಲಿರುವ ಎಲ್ಲಾ ಸಂಪತ್ತಿನ ಪ್ರಭುವು ನಾನೇ, ಆದರೂ ಇಂತಹ ಐಶ್ವರ್ಯದಿಂದ ಬದುಕು ಸಾರ್ಥಕವಾಗುವುದಿಲ್ಲ ಎಂದು ನನಗೆ ಗೊತ್ತು. ಈ ಕ್ಷಣ ನಿನ್ನನ್ನು ನೋಡಿದಾಗ ನನ್ನ ಬದುಕು ಸಂಪೂರ್ಣವಾಗಿ ಸಾರ್ಥಕವಾಯಿತು. ಏಕೆಂದರೆ ನಿನ್ನನ್ನು ನೋಡಿದ್ದರಿಂದ ಇನ್ನು ಮುಂದೆ ನಾನು ಭೌತಿಕ ದೇಹವನ್ನು ಪಡೆಯಬೇಕಾಗಿಲ್ಲ. ಆದುದರಿಂದ ಪ್ರಭುವೇ, ದೇವೋತ್ತಮ ಪರಮ ಪುರುಷನೇ, ಪರಬ್ರಹ್ಮನೇ ಮತ್ತು ಎಲ್ಲದರ ಪರಮಾತ್ಮನೇ, ನಿನಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ನೀನು ಪರಮ ದಿವ್ಯ ಪುರುಷನು. ನಿನ್ನ ಮೇಲೆ ಭೌತಿಕ ಪ್ರಕೃತಿಯ ಪ್ರಭಾವವನ್ನು ಒತ್ತಾಯದಿಂದ ಹೇರುವುದು ಸಾಧ್ಯವೇ ಇಲ್ಲ. ಮೂರ್ಖತನದಿಂದ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದೆ ನಾನು ತಪ್ಪಾಗಿ ನಿನ್ನ ತಂದೆ ನಂದ ಮಹಾರಾಜನನ್ನು ಬಂಧಿಸಿದ್ದೇನೆ ಎಂದು ದುಃಖವಾಗುತ್ತದೆ. ನನ್ನ ಸೇವಕರು ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ಬೇಡುತ್ತೇನೆ. ನೀನೇ ಸ್ವತಃ ಇಲ್ಲಿಗೆ ಬಂದು ನಿನ್ನ ಕರುಣೆಯನ್ನು ತೋರಲು ನೀನು ಮಾಡಿದ ಯೋಜನೆ ಇದು ಎಂದು ನನಗನಿಸುತ್ತದೆ. ಪ್ರೀತಿಯ ಪ್ರಭು ಕೃಷ್ಣ ಗೋವಿಂದ, ನನ್ನಲ್ಲಿ ಕರುಣೆ ಇಡು. ನಿನ್ನ ತಂದೆ ಇಲ್ಲಿದ್ದಾನೆ, ಅವನನ್ನು ಕೂಡಲೇ ಮನೆಗೆ ಕರೆದುಕೊಂಡು ಹೋಗಬಹುದು. ಹೀಗೆ ದೇವೋತ್ತಮ ಪುರುಷನಾದ ಕೃಷ್ಣನು ತನ್ನ ತಂದೆಯನ್ನು ರಕ್ಷಿಸಿ ಅತ್ಯಂತ ಹರ್ಷದಿಂದ ಆತನನ್ನು ಅವನ ಸ್ನೇಹಿತರ ಬಳಿಗೆ ಕರೆದೊಯ್ದನು. ದೇವತೆಯು ಅಷ್ಟೊಂದು ಶ್ರೀಮಂತನಾಗಿದ್ದರೂ ಅವನು ಕೃಷ್ಣನಿಗೆ ಅಷ್ಟೊಂದು ಗೌರವವನ್ನು ತೋರಿಸಿದನೆಂದು ನಂದ ಮಹಾರಾಜನಿಗೆ ಆಶ್ಚರ್ಯವಾಯಿತು. ಇದು ನಂದನಿಗೆ ಬಹು ಅಚ್ಚರಿಯನ್ನುಂಟು ಮಾಡಿತು. ಅವನು ಈ ಘಟನೆಯನ್ನು ಸ್ನೇಹಿತರಿಗೂ ಬಂಧುಗಳಿಗೂ ಬಹು ಆಶ್ಚರ್ಯದಿಂದ ಹೇಳುತ್ತಿದ್ದನು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಾಸ್ತವವಾಗಿ ಕೃಷ್ಣನು ಇಷ್ಟು ಬೆರಗುಪಡಿಸುವಂತೆ ಕಾರ್ಯಗಳನ್ನು ಮಾಡುತ್ತಿದ್ದರೂ ಅವನು ದೇವೋತ್ತಮ ಪರಮ ಪುರುಷ ಎಂದು ಯೋಚಿಸುವುದು ನಂದ ಮಹಾರಾಜನಿಗಾಗಲಿ ತಾಯಿ ಯಶೋದೆಗಾಗಲಿ ಸಾಧ್ಯವಾಗಲಿಲ್ಲ. ಅದರ ಬದಲು ಅವರು ಯಾವಾಗಲೂ ಅವನನ್ನು ತಮ್ಮ ಪ್ರೀತಿಯ ಮಗು ಎಂದೇ ಸ್ವೀಕರಿಸುತ್ತಿದ್ದರು. ಕೃಷ್ಣನು ದೇವೋತ್ತಮ ಪರಮ ಪುರುಷನಾದ್ದರಿಂದ ವರುಣನು ಕೃಷ್ಣನನ್ನು ಪೂಜಿಸಿದನು ಎನ್ನುವ ವಾಸ್ತವಾಂಶವನ್ನು ನಂದ ಮಹಾರಾಜನು ಒಪ್ಪಿಕೊಳ್ಳಲಿಲ್ಲ. ಕೃಷ್ಣನು ಅಂತಹ ಅದ್ಭುತ ಮಗುವಾದದ್ದರಿಂದ ವರುಣನು ಸಹ ಅಷ್ಟೊಂದು ಗೌರವವನ್ನು ತೋರಿಸಿದನು ಎಂದು ಅವನು ಭಾವಿಸಿದನು. ನಂದ ಮಹಾರಾಜನ ಸ್ನೇಹಿತರಾದ ಗೋಪಾಲಕರಿಗೆ ಕೃಷ್ಣನು ವಾಸ್ತವವಾಗಿ ದೇವೋತ್ತಮ ಪರಮ ಪುರುಷನೇ ಮತ್ತು ಅವನು ತಮಗೆ ಮುಕ್ತಿಯನ್ನು ಕೊಡುವನೇ ಎಂದು ತಿಳಿದುಕೊಳ್ಳಬೇಕೆಂದು ತವಕವಾಯಿತು. ಅವರು ತಮ್ಮಲ್ಲೇ ಸಮಾಲೋಚನೆಯನ್ನು ಮಾಡುತ್ತಿದ್ದಾಗ ಕೃಷ್ಣನಿಗೆ ಅವರ ಮನಸ್ಸು ಅರ್ಥವಾಯಿತು. ಅವರ ಭವಿಷ್ಯದ ವಿಷಯದಲ್ಲಿ ಅವರಿಗೆ ಭರವಸೆಯನ್ನು ನೀಡಲು ಆಧ್ಯಾತ್ಮಿಕ ಗಗನವನ್ನು ತೋರಿಸಿದನು. ಸಾಮಾನ್ಯ ಜನರು ಭೌತಿಕ ಜಗತ್ತಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದರಲ್ಲಿಯೇ ನಿರತರಾಗಿರುತ್ತಾರೆ. ಅವರಿಗೆ ಇನ್ನೊಂದು ರಾಜ್ಯ ಅಥವಾ ಇನ್ನೊಂದು ಗಗನ ಇದೆ ಎಂದೇ ತಿಳಿದಿರುವುದಿಲ್ಲ. ಅದಕ್ಕೆ ಆಧ್ಯಾತ್ಮಿಕ ಗಗನ ಎಂದು ಹೆಸರು. ಅಲ್ಲಿ ಬದುಕು ಶಾಶ್ವತವಾದದ್ದು, ಆನಂದಮಯವಾದದ್ದು ಮತ್ತು ಸಂಪೂರ್ಣ ಜ್ಞಾನಮಯವಾದದ್ದು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಆ ಆಧ್ಯಾತ್ಮಿಕ ಗಗನಕ್ಕೆ ಹಿಂದಿರುಗಿದವನು ಸಾವು ಮತ್ತು ಕಷ್ಟಗಳ ಈ ಭೌತಿಕ ಜಗತ್ತಿಗೆ ಮತ್ತೆ ಬರುವುದಿಲ್ಲ. ಈ ಭೌತಿಕ ಆಕಾಶದಾಚೆ ಭೌತಿಕ ಚೈತನ್ಯದೊಳಗೆ ಸೃಷ್ಟಿಯಾದ ಲೆಕ್ಕವಿಲ್ಲದಷ್ಟು ವಿಶ್ವಗಳಾಚೆ ಬಹು ದೂರ ಒಂದು ಆಧ್ಯಾತ್ಮಿಕ ಗಗನವಿದೆ ಎಂದು ತಿಳುವಳಿಕೆಯನ್ನು ಬದ್ಧ ಆತ್ಮಕ್ಕೆ ಕೊಡಲು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಯಾವಾಗಲೂ ಕಾತರನಾಗಿರುತ್ತಾನೆ. ಕೃಷ್ಣನು ಪ್ರತಿಯೊಂದು ಬದ್ಧ ಆತ್ಮದ ವಿಷಯದಲ್ಲಿ ಯಾವಾಗಲೂ ಬಹುದಯೆಯಿಂದ ಇರುತ್ತಾನೆ. ಆದರೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅವನಿಗೆ ಭಕ್ತರಲ್ಲಿ ಒಲವು ಇರುತ್ತದೆ. ಅವರ ಪ್ರಶ್ನೆಗಳನ್ನು ಕೇಳಿ ಬೃಂದಾವನದಲ್ಲಿರುವ ತನ್ನ ಭಕ್ತರಿಗೆ ಆಧ್ಯಾತ್ಮಿಕ ಗಗನ ಮತ್ತು ಅಲ್ಲಿರುವ ವೈಕುಂಠ ಲೋಕಗಳ ವಿಷಯ ಕೂಡಲೇ ತಿಳಿಯಬೇಕೆಂದು ಕೃಷ್ಣನು ಭಾವಿಸಿದನು. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಬದ್ಧ ಆತ್ಮವು ತಮಸ್ಸಿನ ಅಂಧಕಾರದಲ್ಲಿರುತ್ತದೆ. ಹೀಗೆಂದರೆ ಎಲ್ಲಾ ಬದ್ಧ ಆತ್ಮಗಳು ದೇಹದ ಅಸ್ತಿತ್ವವನ್ನು ಪರಿಕಲ್ಪನೆಗೆ ಒಳಗಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. MN ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಪ್ರತಿಯೊಬ್ಬನು ತಾನು ಈ ಭೌತಿಕ ಜಗತ್ತಿನವನು ಎಂದುಕೊಳ್ಳುತ್ತಾನೆ ಮತ್ತು ಬದುಕಿನ
ಈ ಪರಿಕಲ್ಪನೆಯಿಂದ ಪ್ರತಿಯೊಬ್ಬನು ಜೀವನದ ಬೇರೆ ಬೇರೆ ರೂಪಗಳಲ್ಲಿ ಅಜ್ಞಾನದಿಂದ ಕೆಲಸ ಮಾಡುತ್ತಾನೆ. ದೇಹದ ಈ ಬಗೆಯ ಚಟುವಟಿಕೆಗಳಿಗೆ ಕರ್ಮ ಎಂದು ಹೆಸರು. ದೇಹದ ಪರಿಕಲ್ಪನೆ ಇರುವ ಎಲ್ಲ ಬದ್ಧ ಆತ್ಮಗಳು ತಮ್ಮ ದೇಹದ ವಿಶಿಷ್ಟ ವರ್ಗಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತವೆ. ಈ ಚಟುವಟಿಕೆಗಳಿಂದ ಮುಂದೆ ಅವರಿಗೆ ಬದ್ಧ ಜೀವನವಾಗುತ್ತದೆ. ಆಧ್ಯಾತ್ಮಿಕ ಜಗತ್ತಿನ ವಿಷಯ ಅವಕ್ಕೆ ಬಹು ಸ್ವಲ್ಪ ತಿಳಿದಿರುವುದರಿಂದ ಸಾಮಾನ್ಯವಾಗಿ ಅವು ಭಕ್ತಿ ಯೋಗ ಎಂದು ಕರೆಯುವ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುವುದಿಲ್ಲ. ಭಕ್ತಿ ಯೋಗವನ್ನು ಯಶಸ್ವಿಯಾಗಿ ಅಭ್ಯಾಸ ಮಾಡುವರು ಈಗಿನ ದೇಹವನ್ನು ಬಿಟ್ಟ ನಂತರ ನೇರವಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಹೋಗುತ್ತಾರೆ ಮತ್ತು ವೈಕುಂಠ ಲೋಕ ಒಂದರಲ್ಲಿ ನೆಲೆಸುತ್ತಾರೆ. ವೃಂದಾವನ ನಿವಾಸಿಗಳಿಗೆ ಪರಿಶುದ್ಧ ಭಕ್ತರು. ದೇಹವನ್ನು ಬಿಟ್ಟ ನಂತರ ಅವರ ಗುರಿ ಕೃಷ್ಣ ಲೋಕ. ಅವರು ವೈಕುಂಠ ಲೋಕಗಳನ್ನು ಮೀರಿದವರು. ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ನಿರತರಾಗಿ ಪರಿಪಕ್ವ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವವರಿಗೆ ಸಾವಿನ ನಂತರ ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣನ ಸಹವಾಸವನ್ನು ಬ್ರಹ್ಮಾಂಡಗಳಲ್ಲೊಂದರಲ್ಲಿ ಪಡೆಯುವ ಅವಕಾಶವು ಲಭ್ಯವಾಗುತ್ತವೆ. ಈ ಬ್ರಹ್ಮಾಂಡದಲ್ಲಿ ಅಥವಾ ಬೇರೊಂದು ಬ್ರಹ್ಮಾಂಡದಲ್ಲಿ ಕೃಷ್ಣನ ಲೀಲೆಗಳು ಸದಾ ನಡೆಯುತ್ತಿರುತ್ತವೆ. ಈ ಭೂಗ್ರಾಹದಲ್ಲಿ ಸೂರ್ಯಮಂಡಲವು ಅನೇಕ ಸ್ಥಳದಲ್ಲಿ ಹಾದು ಹೋಗುವಂತೆ ಕೃಷ್ಣ ಲೀಲೆಯು ಎಂದರೆ ಕೃಷ್ಣನ ದಿವ್ಯ ಅವತಾರ ಮತ್ತು ಲೀಲೆಗಳು ಈ ಬ್ರಹ್ಮಾಂಡದಲ್ಲಾಗಲಿ ಬೇರೊಂದು ಬ್ರಹ್ಮಾಂಡದಲ್ಲಾಗಲಿ ಸತತವಾಗಿ ನಡೆಯುತ್ತಿರುತ್ತವೆ. ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ರೂಢಿಸಿಕೊಂಡಿರುವ ಪರಿಪಕ್ವ ಭಕ್ತರನ್ನು ಕೂಡಲೇ ಕೃಷ್ಣನು ಕಾಣಿಸಿಕೊಂಡಿರುವ ಬ್ರಹ್ಮಾಂಡಕ್ಕೆ ಕರೆದೊಯ್ಯಲಾಗುತ್ತದೆ. ಕೃಷ್ಣನೊಂದಿಗೆ ಸ್ವತಃ ಮತ್ತು ನೇರವಾಗಿ ಸಹವಾಸ ಪಡೆಯುವ ಮೊದಲ ಅವಕಾಶವನ್ನು ಭಕ್ತರು ಆ ಬ್ರಹ್ಮಾಂಡದಲ್ಲಿ ಪಡೆಯುತ್ತಾರೆ. ಈ ಲೋಕದಲ್ಲಿ ಕೃಷ್ಣನ ವೃಂದಾವನದ ಲೀಲೆಗಳಲ್ಲಿ ನಾವು ಕಾಣುವಂತೆ ಈ ಶಿಕ್ಷಣ ನಡೆಯುತ್ತಲೇ ಇರುತ್ತದೆ. ವೃಂದಾವನದ ನಿವಾಸಿಗಳಿಗೆ ತಾವು ಎಲ್ಲಿಗೆ ಹೋಗುವವರು ಎನ್ನುವುದು ತಿಳಿಯುವಂತೆ ಕೃಷ್ಣನು ವೈಕುಂಠ ಲೋಕಗಳ ಸ್ವರೂಪವನ್ನು ತೋರಿಸಿದನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದೇಹದಲ್ಲಿರುವ ಸಾಕಷ್ಟು ಜ್ಞಾನದಷ್ಟು ಪರಿಪೂರ್ಣವಲ್ಲ. ಎಲ್ಲೆಲ್ಲಿಯೂ ಜೀವಿಗಳ ಬೇರೆ ಬೇರೆ ಹಂತಗಳಿರುತ್ತವೆ. ಜಲಚರ ಪ್ರಾಣಿಗಳಲ್ಲಿ, ಗಿಡಮರಗಳಲ್ಲಿ, ಸರೀಸೃಪಗಳಲ್ಲಿ ಮತ್ತು ಕೀಟ ಮೇಲಿಂದ ಅವರಿಗೆ ಕೃಷ್ಣನು ಹರೇ ಕೃಷ್ಣ ಮಾತಾಜಿ. ಅವರಿಗೆ ಕೃಷ್ಣನು ಮೇರೆ ಇಲ್ಲದ ಮತ್ತು ಜ್ಞಾನದಿಂದ ತುಂಬಿ ತುಳುಕಾಡುವ ಅನಂತ ಶಾಶ್ವತ ಆಧ್ಯಾತ್ಮಿಕ ಗಗನವನ್ನು ತೋರಿಸಿದನು. ಈ ಭೌತಿಕ ಜಗತ್ತಿನಲ್ಲಿಯೇ ರೂಪಗಳ ಮೆಟ್ಟಲುಗಳಿವೆ. ಮೆಟ್ಟಲಿಗೆ ಅನುಗುಣವಾಗಿ ಅದರ ಪ್ರಮಾಣದಂತೆ ಜ್ಞಾನದ ಅಭಿವ್ಯಕ್ತಿ ಆಗುತ್ತದೆ. ಉದಾಹರಣೆಗೆ, ಮಗುವಿನ ದೇಹದಲ್ಲಿರುವ ಜ್ಞಾನವು ವಯಸ್ಕನ ದೇಹದಲ್ಲಿರುವ ಜ್ಞಾನದಷ್ಟು ಪರಿಪೂರ್ಣವಲ್ಲ. ಎಲ್ಲೆಲ್ಲಿಯೂ ಜೀವಿಗಳ ಬೇರೆ ಬೇರೆ ಹಂತಗಳಿರುತ್ತವೆ. ಜಲಚರ ಪ್ರಾಣಿಗಳಲ್ಲಿ, ಗಿಡಮರಗಳಲ್ಲಿ, ಸರೀಸೃಪಗಳಲ್ಲಿ ಮತ್ತು ಕೀಟಗಳಲ್ಲಿ, ಪಕ್ಷಿಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ನಾಗರಿಕ ಮತ್ತು ಅನಾಗರಿಕ ಮಾನವ ರೂಪಗಳಲ್ಲಿ ಬೇರೆ ಬೇರೆ ಹಂತಗಳಿರುತ್ತವೆ. ಮಾನವ ರೂಪದ ಮೇಲೆ ಬ್ರಹ್ಮದೇವನು ವಾಸಿಸುವ ಬ್ರಹ್ಮಲೋಕದವರೆಗೆ ಚಾರಣರು, ಸಿದ್ಧರು ಮೊದಲಾದ ದೇವತೆಗಳಿದ್ದಾರೆ. ಈ ದೇವತೆಗಳಲ್ಲಿ ಜ್ಞಾನದ ಬೇರೆ ಬೇರೆ ಹಂತಗಳಿವೆ. ಆದರೆ ಈ ಭೌತಿಕ ಜಗತ್ತಿನ ಆಚೆ ವೈಕುಂಠ ಗಗನದಲ್ಲಿ ಪ್ರತಿಯೊಬ್ಬನೂ ಪೂರ್ಣ ಜ್ಞಾನಿಯಾಗಿರುತ್ತಾನೆ. ಅಲ್ಲಿ ಎಲ್ಲ ಜೀವಿಗಳು ವೈಕುಂಠ ಲೋಕಗಳಲ್ಲಿ ಅಥವಾ ಕೃಷ್ಣ ಲೋಕಗಳಲ್ಲಿ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಭಕ್ತಿಗೀತೆಯಲ್ಲಿ ದೃಢಪಡಿಸಿರುವಂತೆ ಪೂರ್ಣ ಜ್ಞಾನ ಎಂದರೆ ಕೃಷ್ಣನು ದೇವೋತ್ತಮ ಪರಮಪುರುಷ ಎನ್ನುವ ಅರಿವು. ಬ್ರಹ್ಮಜ್ಯೋತಿಯಲ್ಲಿ ಬಿಸಿಲು, ಬೆಳದಿಂಗಳು, ವಿದ್ಯುತ್ ಶಕ್ತಿ ಯಾವುದರ ಅಗತ್ಯವೂ ಇರುವುದಿಲ್ಲ ಎಂದು ವೇದಗಳಲ್ಲಿಯೂ ಭಗವದ್ಗೀತೆಯಲ್ಲಿಯೂ ಹೇಳಿದೆ. ಈ ಗ್ರಹಗಳೆಲ್ಲ ಸ್ವಯಂ ಪ್ರಭೆಯುಳ್ಳವು, ಶಾಶ್ವತವಾಗಿರುವವು. ಬ್ರಹ್ಮಜ್ಯೋತಿಯಲ್ಲಿ ಸೃಷ್ಟಿ ಮತ್ತು ಲಯಗಳ ಪ್ರಶ್ನೆಯೇ ಇಲ್ಲ. ಭೌತಿಕ ಆಕಾಶದ ಅಷ್ಟೇ ಒಂದು ಆಧ್ಯಾತ್ಮಿಕ ಆಕಾಶವಿದೆ. ಅಲ್ಲಿ ಎಲ್ಲವೂ ಶಾಶ್ವತ ಮತ್ತು ಎಂದು ಭಗವದ್ಗೀತೆಯು ದೃಢಪಡಿಸುತ್ತದೆ. ಪ್ರಕೃತಿಯ 3 ಭೌತಿಕ ಗುಣಗಳ ಪ್ರಭಾವವನ್ನು ಈಗಲೇ ಮೀರಿರುವ ಮಹಾಜ್ಞಾನಿಗಳು ಮತ್ತು ಸಂತ ಸದೃಶರಾದವರು ಮಾತ್ರ ಬ್ರಹ್ಮಜ್ಯೋತಿಯ ವಿಷಯವನ್ನು ತಿಳಿಸಿಕೊಳ್ಳಬಲ್ಲರು. ಸದಾ ಈ ದಿವ್ಯ ವೇದಿಕೆಯ ಮೇಲೆ ಇಲ್ಲದಿದ್ದರೆ ಆಧ್ಯಾತ್ಮಿಕ ಪ್ರಕೃತಿ ಅಂತ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ರತ್ನ ಮಾತಾಜಿ ಓದಿ.
ರತ್ನಾ ಮಾತಾಜಿ, ರಾಜು ತಂಬಟ್ ಪ್ರಭುಜಿ ಓದಿ. ಎಸ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಮುಂದೆ ಅಕ್ರೂರದಿಂದ ಅಲ್ಲಿಂದ ಅಲ್ಲ ಮಾತಾಜಿ, ಇಲ್ಲಿಂದ ಆದುದರಿಂದ ನೋಡಿ. ಓಕೆ ಓಕೆ ಓಕೆ. ಆದುದರಿಂದ ಮನುಷ್ಯನು ಭಕ್ತಿ ಯೋಗವನ್ನು ಆರಿಸಿಕೊಂಡು ಅವನನ್ನು ಭೌತಿಕ ಪ್ರಕೃತಿಯ ಗುಣಗಳು ಮುಟ್ಟದಂತೆ ಮಾಡುವ ಕೃಷ್ಣ ಪ್ರಜ್ಞೆಯಲ್ಲಿ 24 ಗಂಟೆಗಳ ಕಾಲವು ನಿರತನಾಗಿರುವಂತೆ ಸೂಚಿಸಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಬ್ರಹ್ಮಜ್ಯೋತಿ ಮತ್ತು ವೈಕುಂಠ ಲೋಕಗಳ ಸ್ವರೂಪವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಬೃಂದಾವನದ ನಿವಾಸಿಗಳು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲಿ ಇರುವುದರಿಂದ ವೈಕುಂಠ ಲೋಕಗಳ ಅಲೌಕಿಕ ಸ್ವರೂಪವನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡರು. ಮುಂದೆ ಅಕ್ರೂರನಿಗೆ ವೈಕುಂಠ ಲೋಕಗಳ ವ್ಯೂಹವನ್ನು ತೋರಿಸಿದ ಸ್ಥಳಕ್ಕೆ ನಂದ ಮಹಾರಾಜನ ಮುಂದಾಳತ್ವದಲ್ಲಿ ಕೃಷ್ಣನು ಎಲ್ಲ ಗೋಪಾಲಕರನ್ನು ಕರೆದುಕೊಂಡು ಹೋದನು. ಅವರು ಕೂಡಲೇ ಸ್ನಾನ ಮಾಡಿ ವೈಕುಂಠ ಲೋಕಗಳ ನಿಜವಾದ ಸ್ವರೂಪವನ್ನು ಕಂಡರು. ಬ್ರಹ್ಮ ಜ್ಯೋತಿಯನ್ನು ವೈಕುಂಠ ಲೋಕಗಳನ್ನು ನೋಡಿದ ನಂತರ ನಂದ ಮಹಾರಾಜನ ಮುಂದಾಳುತನದಲ್ಲಿ ಅವರೆಲ್ಲ ಅದ್ಭುತ ಆನಂದವನ್ನು ಅನುಭವಿಸಿದರು. ನದಿಯಿಂದ ಹೊರಕ್ಕೆ ಬಂದಾಗ ಶ್ರೇಷ್ಠ ಪ್ರಾರ್ಥನೆಗಳೊಡನೆ ಮಾಡಿದ ಪೂಜೆಯನ್ನು ಕೈಗೊಳ್ಳುತ್ತಿದ್ದ ಕೃಷ್ಣನನ್ನು ಕಂಡರು. ನಂದ ಮಹಾರಾಜನನ್ನು ಮರಣ ಮುಷ್ಟಿಯಿಂದ ಪಾರು ಮಾಡುವುದು ಎಂಬ 28ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಮೇಲೆ ಮಾಡಬೇಕು ಮಾತಾಜಿ. ಆಯ್ತು ಪ್ರಭುಜಿ, ಆಯ್ತು, ಅಧ್ಯಾಯ ಆಯ್ತು ಪ್ರಭುಜಿ. ಓಕೆ ಓಕೆ, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಚಿತ್ರಮೋಹಿನಿ ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಅಧ್ಯಾಯ 28, ನಂದ ಮಹಾರಾಜನನ್ನು ವರುಣನ ಮುಷ್ಟಿಯಿಂದ ಪಾರು ಮಾಡುವುದು. ಕೃಷ್ಣ ಹೇಗ್ ಪಾರು ಮಾಡದ ಅಂತ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಗೋವರ್ಧನ ಉತ್ಸವವು ಅಮಾವಾಸ್ಯೆಯ ದಿನ ನಡೆಯಿತು. ಸೊ ಗೋವರ್ಧನ ಉತ್ಸವ ನಾವು ಹಿಂದಿನ ಅಧ್ಯಾಯಗಳೆಲ್ಲ ಓದಿದ್ವಿ, ಅದು ಅಮಾವಾಸ್ಯೆ ದಿನಾನೇ ನಡೆದಿದ್ದು. ಇದರ ನಂತರ ಅರಸ ಇಂದ್ರನ ಆದೇಶದಂತೆ 7 ದಿನಗಳ ಕಾಲ ಮಳೆ ಸುರಿಯಿತು. ಅದು ಆಲಿಕಲ್ಲಿನ ಬಿರುಗಾಳಿ ಎದ್ದಿತು. ಶುಕ್ಲ ಪಕ್ಷದಲ್ಲಿ 9 ದಿನಗಳು ಮುಗಿದಿದ್ದವು. 10ನೆಯ ದಿನ ಅರಸ ಇಂದ್ರನು ಶ್ರೀಕೃಷ್ಣನ ಪೂಜೆ ಮಾಡಿದನು. ಹೀಗೆ ಈ ವಿಷಯವು ಸಮಾಧಾನಕರವಾಗಿ ಮುಕ್ತವಾಯಿತು. ಸೊ ಗೋವರ್ಧನ ಉತ್ಸವ ಅಮಾವಾಸ್ಯೆ ದಿನ ನಡೀತು. ಅದರ ನಂತರ ಏನಾಯ್ತು, 7 ದಿನಗಳ ಕಾಲ ಅವನು ಇಂದ್ರ ಏನ್ ಮಾಡ್ದ, ಆಲಿಕಲ್ಲಿನ ಬಿರುಗಾಳಿ ಮಳೆ ಇದೆಲ್ಲನು ಬಂತು. ಆಮೇಲೆ ಶುಕ್ಲ ಪಕ್ಷದ 9 ದಿನಗಳು, ಅಮಾವಾಸ್ಯೆ ನಂತರ ನಾವು ಅದನ್ನ ಶುಕ್ಲ ಪಕ್ಷ ಅಂತ ಕರಿತೀವಿ. ಏಕೆಂದ್ರೆ ಅಮಾವಾಸ್ಯೆ ಆದ್ಮೇಲೆ ಚಂದ್ರ ದೊಡ್ಡದಾಗ್ತಾ ಹೋಗ್ತಾನೆ, ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಅದಕ್ಕೆ ಅದನ್ನ ಬೆಳಕಿನ ಪಕ್ಷ ಅಂತಾನು ಕರೀತಾರೆ, ಅಥವಾ ಶುಕ್ಲ ಪಕ್ಷ ಅಂತಾನು ಕರೀತಾರೆ. ಅದು ಬಹಳ ಒಳ್ಳೆ ದಿನಗಳು ಅಂತ ನಾವು ನಮ್ಮಲ್ಲಿ ಹಿಂದೂ ಇದರಲ್ಲಿ ನಾವು ಅದನ್ನ ಪಾಲಿಸ್ತೀವಿ. ಸೊ ಶುಕ್ಲ ಪಕ್ಷದಲ್ಲಿ 9 ದಿನ ಆಗೋಗಿತ್ತು. 9 ದಿನ ಆಗೋಗಿತ್ತು ಅಂದ್ರೆ ನವಮಿ ಆಗೋಗಿತ್ತು ಅಂತ. 10ನೇ ದಿನ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ, ಅದು ದಶಮಿ ಅಂತ. ಸೊ 10ನೇ ದಿನ ಅರಸ ಇಂದ್ರನು ಶ್ರೀಕೃಷ್ಣನ ಪೂಜೆ ಮಾಡ್ತಾನೆ. ಅವನ ತಪ್ಪೊಪ್ಪಿಗೆ ಮಾಡಿಕೊಂಡು ಶ್ರೀಕೃಷ್ಣನ ಪೂಜೆ ಮಾಡ್ತಾನೆ. ಹೀಗೆ ಈ ವಿಷಯವು ಸಮಾಧಾನಕರವಾಗಿ ಮುಕ್ತಾಯವಾಯಿತು ಅಲ್ಲಿಗೆ. ಇದರ ನಂತರ ಶುಕ್ಲ ಪಕ್ಷದ 11ನೇ ದಿನ ಎಂದರೆ ಏಕಾದಶಿಯ ದಿನ ನಂದ ಮಹಾರಾಜನು ಇಡೀ ದಿವಸ ಉಪವಾಸ ಮಾಡಿ ದ್ವಾದಶಿಯ ದಿನ ಪ್ರಾತಃ ಕಾಲ ಬಹು ಬೇಗನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಬಯಸಿದನು. ಸೊ ದಶಮಿ ದಿವಸ ಇಂದ್ರ ಕೃಷ್ಣನಿಗೆ ಪೂಜೆ ಮಾಡ್ದ. ನೆಕ್ಸ್ಟ್ ಡೇ ಏಕಾದಶಿ ಆಗಿತ್ತು. ಏಕಾದಶಿ ದಿವಸ ಪೂರ್ಣವಾಗಿ ನಂದ ಮಹಾರಾಜ ಉಪವಾಸ ಮಾಡ್ದ. ಆಮೇಲೆ ಬೆಳಗಿನ ಜಾವಾನೆ ಅಂದ್ರೆ ಏಕಾದಶಿ ಆದ ತಕ್ಷಣ ದ್ವಾದಶಿ ಬರುತ್ತೆ. ಸೊ ಅವತ್ತು ಬೆಳಗಿನ ಜಾವಾನೆ ಎದ್ಬಿಟ್ಟು ಅವನು ಬಹು ಬೇಗ ಎದ್ದು ಯಮುನಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೊರಡ್ತಾನೆ. ಅವನು ನದಿಯ ನೀರಿನಲ್ಲಿ ಆಳಕ್ಕೆ ಇಳಿದ. ಆದರೆ ಕೂಡಲೇ ವರುಣ ದೇವನ ಒಬ್ಬ ಸೇವಕನು ಅವನನ್ನು ಬಂಧಿಸಿದನು. ಆ ಸೇವಕರು ನಂದ ಮಹಾರಾಜನನ್ನು ವರುಣ ದೇವತೆಯ ಮುಂದೆ ನಿಲ್ಲಿಸಿ ಅವನು ತಪ್ಪು ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದನೆಂದು ಆಪಾದನೆ ಹೊರಿಸಿದರು. ಸೊ ನದಿಯ ನೀರಕ್ಕೆ ಅವನು ನದಿಗೆ ಸ್ನಾನ ಮಾಡಕ್ಕೆ ಅಂತ ಬರ್ತಾನೆ, ಯಮುನಾ ನದಿಗೆ. ಅವಾಗ ಏನಾಗುತ್ತೆ, ಅಲ್ಲಿ ವರುಣ ದೇವನ ಒಬ್ಬ ಸೇವಕ ಏನ್ ಮಾಡ್ತಾನೆ, ನಂದ ಮಹಾರಾಜನನ್ನ ಬಂಧಿಸ್ಬಿಟ್ಟು ಅವನು ಅವರ ಒಂದು ವರುಣ ದೇವತೆಯ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾನೆ. ಏಕೆಂದ್ರೆ ತಪ್ಪು ಕಾಲದಲ್ಲಿ ಅಕಾಲದಲ್ಲಿ ಅಂತ ನದಿಯಲ್ಲಿ ಸ್ನಾನ ಮಾಡಿದನೆಂದು ಆಪಾದನೆ ಹೊರಿಸಿದರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವನು ಸ್ನಾನ ಮಾಡಿದ ಸಮಯ ರಾಕ್ಷಸರ ಸಮಯ ಅಂತ. ಅದು ವಾಸ್ತವಾಂಶವೆಂದರೆ ನಂದ ಮಹಾರಾಜನು ಪ್ರಾತಃ ಕಾಲ ಬೇಗನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಬಯಸಿದನು. ಆದರೆ ಹೇಗೋ ಅವನು ಸ್ವಲ್ಪ ಮೊದಲು ಬಂದು ಬಿಟ್ಟನು. ಅಶುಭವಾದ ಸಮಯದಲ್ಲಿ ಸ್ನಾನ ಮಾಡಿದನು. ಇದರ ಪರಿಣಾಮ ಅವನ ಬಂಧನವಾಯಿತು. ಸೊ ಜ್ಯೋತಿಷಾಸ್ತ್ರ ಪ್ರಕಾರ ಏನು ಅಂತಂದ್ರೆ ಅದು ರಾಕ್ಷಸರ ಸಮಯ ಆಗಿತ್ತಂತೆ. ಸೊ ಹಾಗಾಗಿ ಅವನು ವಾಸ್ತವಾಂಶವೆಂದರೆ ನಂದ ಮಹಾರಾಜನು ಪ್ರಾತಃ ಕಾಲ ಅವನೇನ್ ಮಾಡ್ದ, ಬೇಗನೆ ಎದ್ಬಿಟ್ಟು ಅವನು ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಅವನು ಹೊರಟ. ಆದ್ರೆ ಹೇಗೋ ಅವನು ಸ್ವಲ್ಪ ಮೊದಲು ಬಂದ್ಬಿಟ್ಟಿದ್ದ.
ಆಗಲಿ ಅದು ಅಶುಭವಾದ ಸಮಯ, ಅದು ರಾಕ್ಷಸರು ಸ್ನಾನ ಮಾಡುವಂತ ಸಮಯ. ಸೊ ಹಾಗಾಗಿ ಅದರ ಒಂದು ಪರಿಣಾಮದಿಂದ ಅವನ ಒಂದು ನಂದ ಮಹಾರಾಜನ ಒಂದು ಬಂಧನ ಆಯಿತು. ನಂದ ಮಹಾರಾಜನನ್ನು ವರುಣನ ಸೇವಕರು ಕರೆದುಕೊಂಡು ಹೋದಾಗ ಅವನ ಜೊತೆಗಾರರು ಕೃಷ್ಣ ಮತ್ತು ಬಲರಾಮರಿಗಾಗಿ ಗಟ್ಟಿಯಾಗಿ ಕೂಗಿಕೊಂಡರು. ಸೊ ಮಹಾರಾಜ ಏನ್ ಮಾಡ್ತಾನೆ, ನಂದ ಮಹಾರಾಜನನ್ನು ವರುಣ ಸೇವಕರು ಕರೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ಅವನ ಜೊತೆಗಾರರು ಕೃಷ್ಣ ಮತ್ತು ಬಲರಾಮನನ್ನ ಅವನು ನಂದ ಮಹಾರಾಜ ಸಹಾಯಕ್ಕೆ ಅಂತ ಕೂಗ್ಕೊಂಡಾಗ ನಂದ ಮಹಾರಾಜನನ್ನು ವರುಣನು ಕರೆದುಕೊಂಡು ಹೋಗಿದ್ದಾನೆ ಎಂದು ಕೃಷ್ಣ ಮತ್ತು ಬಲರಾಮರಿಗೆ ಕೂಡಲೇ ಅರ್ಥವಾಯ್ತು. ಅವ್ರಿಗೆ ಗೊತ್ತಾಯ್ತು, ವರುಣ ದೇವನೇ ಈ ಕೆಲಸ ಮಾಡಿದ್ದಾನೆ, ನಂದ ಮಹಾರಾಜನ್ ಕರ್ಕೊಂಡು ಹೊಟ್ಟೋದ ಅಂತ. ಸೊ ರಕ್ಷಣೆಯನ್ನು ಕೊಡಲು ಅವರು ಭರವಸೆ ನೀಡುತ್ತಿದ್ದರಿಂದ ಅವರು ವರುಣನ ನಿವಾಸ ಸ್ಥಾನಕ್ಕೆ ಹೋದರು. ಪ್ರಭುವಿನ ಪರಿಶುದ್ಧ ಮನಸ್ಸಿನ ಭಕ್ತರಾದ ವೃಂದಾವನದ ನಿವಾಸಿಗಳು ದೇವೋತ್ತಮ ಪರಮ ಪುರುಷನಲ್ಲದೆ ಬೇರೆ ಯಾವ ರಕ್ಷಕರು ಇಲ್ಲವೆಂಬಂತೆ ತಮ್ಮ ತಂದೆ ತಾಯಿಯರ ರಕ್ಷಣೆ ಇಲ್ಲದೆ ಬೇರೆ ಯಾರನ್ನೂ ಅರಿಯದ ಮಕ್ಕಳಂತೆ ನೆರವಿಗಾಗಿ ಅವನಿಗೆ ಪ್ರಾರ್ಥನೆ ಮಾಡಿದರು. ಸೊ ಅಲ್ಲೇನಾಗುತ್ತೆ ಅಂತಂದ್ರೆ ಇದು ಬಲರಾಮ ಮತ್ತು ಕೃಷ್ಣರಿಗೆ ಅರ್ಥ ಆಗೋಯ್ತಲ್ವಾ. ಅವ್ರೇನ್ ಮಾಡ್ತಾರೆ, ರಕ್ಷೆಯನ್ನು ಕೊಡಲು ಅವರು ಭರವಸೆ ನೀಡಿದ್ರಿಂದ ಅವರು ವರುಣನ ನಿವಾಸ ಸ್ಥಾನಕ್ಕೆ ಅವ್ರು ಹೋಗ್ತಾರೆ. ಪ್ರಭುವಿನ ಪರಿಶುದ್ಧ ಮನಸ್ಸಿನ ಭಕ್ತರಾದ ಈ ವೃಂದಾವನದ ಭಕ್ತರು ನಿವಾಸಿಗಳು ದೇವೋತ್ತಮ ಪರಮ ಪುರುಷನಲ್ಲದೆ ಬೇರೆ ಯಾವ ರಕ್ಷಕರು ಇಲ್ಲವೆಂಬಂತೆ, ಸೊ ದೇವೋತ್ತಮ ಪರಮ ಪುರುಷನೇ ರಕ್ಷಕ, ಇನ್ಯಾರು ಇಲ್ಲ ಅನ್ನೋ ತರ ತಮ್ಮ ತಂದೆ ತಾಯಿಯರ ರಕ್ಷಣೆ ಎಲ್ಲದೆ ಬೇರೆ ಯಾರನ್ನೂ ಅರಿಯದ ಮಕ್ಕಳಂತೆ ಅವ್ರೇನ್ ಮಾಡ್ತಾರೆ, ನೆರವಿಗಾಗಿ ಅವರು ದೇವೋತ್ತಮ ಪರಮ ಪುರುಷನನ್ನ ಪ್ರಾರ್ಥನೆ ಮಾಡ್ತಾರೆ. ವರುಣ ದೇವತೆಯು ಶ್ರೀಕೃಷ್ಣನನ್ನು ಬಲರಾಮನನ್ನು ಬಹು ಗೌರವದಿಂದ ಬರಮಾಡ್ಕೊಂಡ್ರು. ವರುಣ ದೇವ ಏನ್ ಮಾಡ್ತಾನೆ, ಕೃಷ್ಣನ ಬಲರಾಮನ ಗೌರವದಿಂದ ಬರಮಾಡ್ಕೋತಾರೆ. ಅವನು ಪ್ರೀತಿಯ ಪ್ರಭುವೇ ಅವನು ಹೇಳ್ತಾನೆ, ಪ್ರೀತಿಯ ಪ್ರಭುವೇ ನಿನ್ನ ಸಾನ್ನಿಧ್ಯದಿಂದ ಈ ಕ್ಷಣದಲ್ಲಿ ನನಗೆ ಸೋಲಾಗಿದೆ. ನೀರಿನಲ್ಲಿರುವ ಎಲ್ಲಾ ಸಂಪತ್ತಿನ ಪ್ರಭುವು ನಾನೇ, ಆದರೂ ಇಂತಹ ಐಶ್ವರ್ಯದಿಂದ ಬದುಕು ಸಾರ್ಥಕವಾಗುವುದಿಲ್ಲ ಎಂದು ನನಗೆ ಗೊತ್ತು. ಈ ಕ್ಷಣ ನಿನ್ನನ್ನು ನೋಡಿದಾಗ ನನ್ನ ಬದುಕು ಸಂಪೂರ್ಣವಾಗಿ ಸಾರ್ಥಕವಾಯಿತು. ಸೊ ಅವನೇನ್ ಹೇಳ್ತಾ ಇದ್ದಾನೆ, ಕೃಷ್ಣನನ್ನು ಕುರಿತು ಕೃಷ್ಣನಿಗೆ ಅವನು ನಮಸ್ಕಾರವನ್ನು ಮಾಡ್ತಾನೆ, ಅವನನ್ನ ಗೌರವದಿಂದ ಬರಮಾಡ್ಕೋತಾನೆ. ಮತ್ತೆ ಹೇಳ್ತಾನೆ, ಪ್ರೀತಿ ಪ್ರಭುವೇ ಕೃಷ್ಣ, ನಿನ್ನ ಸಾನ್ನಿಧ್ಯದಿಂದ ಈ ಕ್ಷಣದಲ್ಲಿ ನನಗೆ ಸೋಲಾಗಿದೆ. ನೀರಿನಲ್ಲಿರುವ ಎಲ್ಲಾ ಸಂಪತ್ತಿನ ಪ್ರಭುವು ನಾನೇ, ನೀರಿನಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತಿನ ಪ್ರಭು ವರುಣನೇ ಅಂತೆ. ಆದ್ರೂ ಇಂತಹ ಐಶ್ವರ್ಯದಿಂದ ಬದುಕು ಸಾರ್ಥಕ ಆಗಲ್ಲ ಅಂತ ವರುಣನಿಗೆ ಗೊತ್ತಾಗಿತ್ತು. ಈ ಕ್ಷಣ ನಿನ್ನನ್ನು ನೋಡಿದಾಗ ನನ್ನ ಬದುಕು ಸಂಪೂರ್ಣವಾಗಿ ಸಾರ್ಥಕವಾಯಿತು. ವರುಣ ಯಾವಾಗ ಕೃಷ್ಣನನ್ನು ನೋಡಿದ್ನೋ ಆವಾಗ ಅವನ ಬದುಕು ಸಂಪೂರ್ಣವಾಗಿ ಸಾರ್ಥಕವಾಯ್ತಂತೆ. ಏಕೆಂದರೆ ನಿನ್ನನ್ನು ನೋಡಿದ್ದರಿಂದ ಇನ್ನು ಮುಂದೆ ನಾನು ಭೌತಿಕ ದೇಹವನ್ನು ಪಡೆಯಬೇಕಾಗಿಲ್ಲ. ನಿನ್ನನ್ನು ನೋಡ್ಬಿಟ್ಟೆ, ಹಾಗಾಗಿ ಇನ್ನು ಮುಂದೆ ನನಗೆ ಭೌತಿಕ ದೇಹವನ್ನು ಪಡೆಯಬೇಕಾಗೇ ಇಲ್ಲ. ಆದುದರಿಂದ ಪ್ರಭುವೇ, ದೇವೋತ್ತಮ ಪರಮ ಪುರುಷನೇ, ಪರಬ್ರಹ್ಮನೇ ಮತ್ತು ಎಲ್ಲದರ ಪರಮಾತ್ಮನೇ, ನಿನಗೆ ನನ್ನ ಭಕ್ತಿ ಪೂರ್ವಕ ಪ್ರಣಾಮಗಳು. ಸೊ ಪ್ರಣಾಮಗಳು. ಹಾಗಾಗಿ ನನಗೆ ಇನ್ನು ಭೌತಿಕ ದೇಹ ಪಡೆಯಬೇಕಾಗಿಲ್ಲ. ಹಾಗಾಗಿ ಪ್ರಭುವೇ, ದೇವೋತ್ತಮ ಪರಮ ಪುರುಷನೇ, ಪರಬ್ರಹ್ಮನೇ, ಆಮೇಲೆ ಎಲ್ಲದರ ಪರಮಾತ್ಮನು ಅವನೇ ಅಲ್ವಾ, ಕೃಷ್ಣನೇ ಅಲ್ವಾ, ನಿನಗೆ ನನ್ನ ಭಕ್ತಿ ಪೂರ್ವಕ ಪ್ರಣಾಮಗಳು ಅಂತ ಹೇಳ್ತಾನೆ. ನೀನು ಪರಮ ದಿವ್ಯ ಪುರುಷನು, ನಿನ್ನ ಮೇಲೆ ಭೌತಿಕ ಪ್ರಕೃತಿಯ ಪ್ರಭಾವವನ್ನು ಒತ್ತಾಯದಿಂದ ಏರುವುದು ಸಾಧ್ಯವೇ ಇಲ್ಲ. ಮೂರ್ಖತನದಿಂದ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದೆ ನಾನು ತಪ್ಪಾಗಿ ನಿನ್ನ ತಂದೆ ನಂದ ಮಹಾರಾಜನನ್ನು ಬಂಧಿಸಿದ್ದೇನೆ ಎಂದು ದುಃಖವಾಗುತ್ತದೆ. ಸೊ ಇಲ್ಲಿ ಹೇಳ್ತಾ ಇದ್ದಾನೆ, ಈ ಭೌತಿಕ ಪ್ರಕೃತಿಯ ಪ್ರಭಾವದಿಂದ ಒತ್ತಾಯದಿಂದ ಏನನ್ನು ಇಲ್ಲಿ ಹೇರುವುದು ಸಾಧ್ಯ ಇಲ್ಲ. ಮೂರ್ಖತನದಿಂದ ನಾನೇನ್ ಮಾಡ್ಬಿಟ್ಟೆ ಅಂತಂದ್ರೆ, ನಾನು ತಪ್ಪಾಗಿ ನಿಮ್ಮ ತಂದೆ ನಂದ ಮಹಾರಾಜನ್ನು ಬಂಧಿಸಿದ್ದೇನೆ ಮತ್ತು ಇದು ತುಂಬಾನೇ ನನಗೆ ದುಃಖ ಆಗ್ತಾ ಇದೆ. ನನ್ನ ಸೇವಕರು ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಅಂತ ಕೇಳ್ತಾ ಇದ್ದಾನೆ. ನೀನೇ ಸ್ವತಃ ಇಲ್ಲಿಗೆ ಬಂದು ನಿನ್ನ ಕರುಣೆಯನ್ನು ತೋರಲು ನೀನು ಮಾಡಿದ ಯೋಜನೆ ಇದ್ದು ಎಂದು ನನಗನಿಸುತ್ತೆ. ಸೊ ಹೇಳ್ತಾ ನೀನೇ ಸ್ವತಃ ಇಲ್ಲಿಗೆ ಬಂದು ನಿನ್ನ ಕರುಣೆಯನ್ನು ತೋರಲು ನೀನೇ ಈ ಯೋಜನೆ ಮಾಡಿದೀಯಾ ಅಂತ ಅನ್ನಿಸ್ತಾ ಇದೆ. ಪ್ರೀತಿಯ ಪ್ರಭು ಕೃಷ್ಣ ಗೋವಿಂದ, ನನ್ನಲ್ಲಿ ಕರುಣೆ ಇಡು. ನಿನ್ನ ತಂದೆ ಇಲ್ಲಿದ್ದಾನೆ, ಅವನನ್ನು ಕೂಡಲೇ ಮನೆಗೆ ಕರೆದುಕೊಂಡು ಹೋಗ್ಬಹುದು ಅಂತ ಅವನು ರಿಕ್ವೆಸ್ಟ್ ಮಾಡ್ಕೋತಾನೆ ಕೃಷ್ಣನನ್ನ. ನಿಮ್ ತಂದೆ ಇಲ್ಲೇ ಇದ್ದಾರೆ, ನೀನು ಕೂಡಲೇ ಮನೆಗೆ ಕರೆದುಕೊಂಡು ಹೋಗ್ಬೋದು ಅಂತ. ಸೊ ಹೀಗೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ತಂದೆಯನ್ನು ರಕ್ಷಿಸಿ ಅತ್ಯಂತ ಹರ್ಷದಿಂದ ಆತನನ್ನು ಅವನ ಸ್ನೇಹಿತರ ಬಳಿಗೆ
ಕರೆದೊಯ್ದನು. ದೇವತೆಯು ಅಷ್ಟೊಂದು ಶ್ರೀಮಂತನಾಗಿದ್ದರೂ ಅವನು ಕೃಷ್ಣನಿಗೆ ಅಷ್ಟೊಂದು ಗೌರವವನ್ನು ತೋರಿಸಿದನೆಂದು ನಂದ ಮಹಾರಾಜನಿಗೆ ಆಶ್ಚರ್ಯವಾಯಿತು. ಇದು ನಂದನಿಗೆ ಬಹು ಆಶ್ಚರ್ಯನ್ನು ಉಂಟು ಮಾಡಿತು. ಅವನು ಈ ಘಟನೆಯನ್ನು ಸ್ನೇಹಿತರಿಗೂ ಬಂಧುಗಳಿಗೂ ಬಹು ಆಶ್ಚರ್ಯದಿಂದ ಹೇಳುತ್ತಿದ್ದನು. ಸೊ ಇವಾಗ ಏನ್ ಮಾಡ್ತಾನೆ, ದೇವೋತ್ತಮ ಪರಮ ಪುರುಷ ಕೃಷ್ಣ ತನ್ನ ತಂದೆಯನ್ನು ರಕ್ಷಿಸಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಅವನ ಸ್ನೇಹಿತರ ಕಡೆಗೆ ರಕ್ಷಿಸಿ ಅವನನ್ನ ಸ್ನೇಹಿತರು ಬಹಳ ಸಂತೋಷದಿಂದ ರಕ್ಷಿಸಿ ಅತ್ಯಂತ ಹರ್ಷದಿಂದ ಅವನ ಸ್ನೇಹಿತರ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಆದ್ರೂ ನಂದ ಮಹಾರಾಜನಿಗೆ ಆಶ್ಚರ್ಯ, ದೇವತೆಯು ಅಷ್ಟೊಂದು ಶ್ರೀಮಂತವಾಗಿದ್ರು ಅವನು ಕೃಷ್ಣನಿಗೆ ಅಷ್ಟೊಂದು ಗೌರವವನ್ನು ಯಾಕೆ ತೋರಿಸ್ತಾ? ನಂದ ಮಹಾರಾಜನಿಗೆ ಈ ವಿಷಯದಲ್ಲಿ ತುಂಬಾನೇ ಆಶ್ಚರ್ಯ ಆಗುತ್ತೆ. ಇದು ನಂದನಿಗೆ ಬಹು ಅಚ್ಚರಿಯನ್ನು ಉಂಟು ಮಾಡಿತು. ಅವನು ಈ ಘಟನೆಯನ್ನು ಸ್ನೇಹಿತರಿಗೂ ಬಂಧುಗಳಿಗೂ ಬಹು ಆಶ್ಚರ್ಯದಿಂದ ಹೇಳ್ತಾ ಇದ್ದ. ವಾಸ್ತವವಾಗಿ ಕೃಷ್ಣನು ಇಷ್ಟು ಬೆರಗುಪಡಿಸುವಂತೆ ಕಾರ್ಯಗಳನ್ನು ಮಾಡುತ್ತಿದ್ದರೂ ಅವನು ದೇವೋತ್ತಮ ಪರಮ ಪುರುಷ ಎಂದು ಯೋಚಿಸುವುದು ನಂದ ಮಹಾರಾಜನಿಗಾಗಲಿ ತಾಯಿ ಯಶೋದೆಗಾಗಲಿ ಸಾಧ್ಯವಾಗಲಿಲ್ಲ. ಸೊ ಇಷ್ಟೆಲ್ಲ ಅವನು ಬೆರಗುಗೊಳಿಸುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಆದ್ರೂ ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ಯೋಚಿಸೋದೇ ಇಲ್ಲ. ಇವನು ನಂದ ಮಹಾರಾಜ ಆಗ್ಲಿ ತಾಯಿ ಯಶೋದೆ ಆಗ್ಲಿ ಅವ್ರಿಗೆ ಮಗು ಅನ್ನೋ ಒಂದು ರೂಪದಲ್ಲೇ ನಮ್ಮ ಮಗ ಅಂತಾನೆ ಅದೇ ತರನೇ ಅದೇ ಒಂದು ಇದ್ರಲ್ಲಿ ನೋಡ್ತಾ ಇರ್ತಾರೆ. ಅದರ ಬದಲು ಅವರು ಯಾವಾಗಲೂ ಅವನನ್ನು ತಮ್ಮ ಪ್ರೀತಿಯ ಮಗು ಎಂದೇ ಸ್ವೀಕರಿಸ್ತಾ ಇರ್ತಾರೆ. ಕೃಷ್ಣನು ದೇವೋತ್ತಮ ಪರಮ ಪುರುಷನಾದ್ದರಿಂದ ವರುಣನು ಕೃಷ್ಣನನ್ನು ಪೂಜಿಸಿದನು ಎನ್ನುವ ವಾಸ್ತವಾಂಶವನ್ನು ನಂದ ಮಹಾರಾಜ ಒಪ್ಕೊಳ್ಳಿಲ್ಲ. ಸೊ ಕೃಷ್ಣ ದೇವೋತ್ತಮ ಪರಮ ಪುರುಷ, ಹಾಗಾಗಿ ವರುಣನು ಕೃಷ್ಣನನ್ನು ಪೂಜಿಸ್ತಾ ಅನ್ನೋ ಒಂದು ವಾಸ್ತವಾಂಶ ಏನಿದೆ ಅವನು ಕಣ್ಣಾರೆ ನೋಡಿದ್ರು ಅವನು ಅದನ್ನ ನಂದ ಮಹಾರಾಜ ಒಪ್ಕೊಳ್ಳೋದಿಲ್ಲ. ಕೃಷ್ಣನು ಅಂತಹ ಅದ್ಭುತ ಮಗುವಾದುದರಿಂದ ವರುಣನು ಸಹ ಅಷ್ಟೊಂದು ಗೌರವವನ್ನು ತೋರಿಸಿದನು ಎಂದು ಅವನು ಭಾವಿಸಿದನು. ಸೊ ಕೃಷ್ಣ ಅಂತಹ ಒಂದು ಅದ್ಭುತ ಮಗ, ಹಾಗಾಗಿ ವರುಣ ಅಷ್ಟೊಂದು ಗೌರವ ತೋರಿಸಿದ ಅಂತ ಅವನು ಭಾವಿಸ್ತಾನೆ. ನಂದ ಮಹಾರಾಜನ ಸ್ನೇಹಿತರಾದ ಗೋಪಾಲಕರಿಗೆ ಕೃಷ್ಣನು ವಾಸ್ತವವಾಗಿ ದೇವೋತ್ತಮ ಪರಮ ಪುರುಷನೇ ಮತ್ತು ಅವನು ತಮಗೆ ಮುಕ್ತಿಯನ್ನು ಕೊಡುವನೆ ಎಂದು ತಿಳಿದುಕೊಳ್ಳಬೇಕೆಂದು ತವಕವಾಯಿತು. ಸೊ ಇವ್ರೇನ್ ಮಾಡ್ತಾರೆ, ಅವರ ಒಂದು ಸ್ನೇಹಿತರು, ನಂದ ಮಹಾರಾಜನ ಸ್ನೇಹಿತರು ಗೋಪಾಲಕರಿಗೆ ಕೃಷ್ಣನು ವಾಸ್ತವವಾಗಿ ದೇವೋತ್ತಮ ಪರಮ ಪುರುಷನೇ, ಅವನೇನಾದ್ರೂ ನಮ್ಗೆ ಮುಕ್ತಿಯನ್ನು ಕೊಡ್ತಾನ ಅಂತ ತಿಳ್ಕೋಬೇಕು ಅಂತ ಒಂದು ತವಕ ಅವ್ರಿಗೆ ಉಂಟಾಗುತ್ತೆ. ಅವರು ತಮ್ಮಲ್ಲೇ ಸಮಾಲೋಚನೆಯನ್ನು, ಒಂದ್ ನಿಮಿಷ ಕಾಲ್ ಬರ್ತಾ ಇದೆ, ನಾನು ಕಟ್ ಮಾಡ್ತೇನೆ. ಅವ್ರೇನ್ ಮಾಡ್ತಾರೆ, ಸ್ನೇಹಿತರಾದ ವಾಸ್ತವವಾಗಿ ದೇವೋತ್ತಮ ಪರಮ ಪುರುಷನೇ ಮತ್ತು ತಮಗೆ ಮುಕ್ತಿಯನ್ನು ಕೊಡುವನೆ ಎಂದು ತಿಳಿದುಕೊಳ್ಳಬೇಕೆಂದು ಅವ್ರಿಗೆ ತವಕ ಆಯ್ತು. ಅವ್ರು ತಮ್ಮಲ್ಲೇ ಸಮಾಲೋಚನೆ ಮಾಡ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಕೃಷ್ಣನಿಗೆ ಅವರ ಮನಸ್ಸು ಅರ್ಥ ಆಗೋಯ್ತು. ಆಮೇಲೆ ಅವರ ಭವಿಷ್ಯದ ವಿಷಯದಲ್ಲಿ ಅವರಿಗೆ ಭರವಸೆಯನ್ನು ನೀಡಲು ಆಧ್ಯಾತ್ಮಿಕ ಗಗನವನ್ನು ತೋರಿಸಿದನು. ಸೊ ಅವನಿಗೆ ಕೃಷ್ಣ ಏನ್ ಮಾಡ್ತಾನೆ, ಅವರ ಮನಸ್ಸು ಅರ್ಥ ಆಗೋಯ್ತು. ಆಮೇಲೆ ಭವಿಷ್ಯದ ವಿಷಯದಲ್ಲಿ ಅವರಿಗೆ ಭರವಸೆಯನ್ನು ನೀಡೋದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಆಧ್ಯಾತ್ಮಿಕ ಗಗನವನ್ನೇ ತೋರಿಸ್ತಾನಂತೆ. ಸಾಮಾನ್ಯ ಜನರು ಭೌತಿಕ ಜಗತ್ತಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದರಲ್ಲಿಯೇ ನಿರತರಾಗಿರುತ್ತಾರೆ. ಅವರಿಗೆ ಇನ್ನೊಂದು ರಾಜ್ಯ ಅಥವಾ ಇನ್ನೊಂದು ಗಗನ ಇದೆ ಎಂದು ತಿಳಿದಿರುವುದಿಲ್ಲ. ಅದಕ್ಕೆ ಆಧ್ಯಾತ್ಮಿಕ ಗಗನ ಎಂದು ಹೆಸರು. ಅಲ್ಲಿ ಬದುಕು ಶಾಶ್ವತವಾದುದು, ಆನಂದಮಯವಾದದ್ದು ಮತ್ತು ಸಂಪೂರ್ಣ ಜ್ಞಾನಮಯವಾದದ್ದು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಈ ಆಧ್ಯಾತ್ಮಿಕ ಗಗನಕ್ಕೆ ಹಿಂದಿರುಗಿದನು ಸಾವು ಮತ್ತು ಕಷ್ಟಗಳ ಈ ಭೌತಿಕ ಜಗತ್ತಿಗೆ ಮತ್ತೆ ಬರೋದೇ ಇಲ್ಲ. ಸೊ ಇನ್ನೇನ್ ಮಾಡ್ತಾನೆ, ಕೃಷ್ಣ ಅವರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವನು ಗಗನವನ್ನ ತೋರಿಸ್ತಾನೆ. ಸಾಮಾನ್ಯ ಜನರು ಭೌತಿಕ ಜಗತ್ತಿನಲ್ಲಿ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದ್ರಲ್ಲೇ ನಿರತರಾಗೋಗಿರ್ತೀವಿ. ನಮಗೆ ಇನ್ನೊಂದು ರಾಜ್ಯ ಇದೆ, ಇನ್ನೊಂದು ಗಗನ ಇದೆ ಅನ್ನೋದು ನಮ್ಗೇನ್ ಗೊತ್ತಿರಲ್ಲ. ಅದೇ ತರ ಅವ್ರಿಗೂ ಅಷ್ಟೇ. ಅದಕ್ಕೆ ಆಧ್ಯಾತ್ಮಿಕ ಗಗನ ಎಂದು ಹೆಸರು. ಸೊ ಇನ್ನೊಂದು ಇದೆ, ಇದು ಐಹಿಕ ಒಂದು ಪ್ರಪಂಚ, ಇನ್ನೊಂದು ಆಧ್ಯಾತ್ಮಿಕ ಪ್ರಪಂಚ. ಆಧ್ಯಾತ್ಮಿಕ ಗಗನ ಅಂತ ಹೆಸರು. ಅಲ್ಲೇನಾಗುತ್ತೆ ಅಂದ್ರೆ ಅದು ಗೋಲೋಕ, ಅದು ಕೃಷ್ಣನ ಲೋಕ. ಅದು ಅಲ್ಲಿ ಬದುಕು ಏನಾಗುತ್ತೆ, ಶಾಶ್ವತವಾಗಿರುತ್ತೆ. ಇಲ್ಲಿನ ತರ ಅಲ್ಲ. ಇಲ್ಲಿ ಶಾಶ್ವತ ಅನ್ನೋದೇ ಇಲ್ಲ. ಇದು ನಮ್ಮ ಐಹಿಕ ಪ್ರಪಂಚ. ಅಲ್ಲಿ ಆನಂದಮಯವಾಗಿರುತ್ತೆ. ಇಲ್ಲಿ ಆನಂದ ಅನ್ನೋದು ಒಂದ್ ಸ್ವಲ್ಪ ಕಾಲನೇ ಇರೋದು. ಅಲ್ಲಿ ಆನಂದ ಅನ್ನೋದು ನಿರಂತರವಾಗಿ ಅಲ್ಲಿ ಇರುತ್ತೆ ನಮ್ಗೆ, ಮತ್ತು ಸಂಪೂರ್ಣ ಜ್ಞಾನಮಯವಾದದ್ದು ಅಲ್ಲಿ ಇರ್ತಕ್ಕಂಥದ್ದು ಆಧ್ಯಾತ್ಮಿಕ ಲೋಕದಲ್ಲಿ. ಆಮೇಲೆ ಭಗವದ್ಗೀತೆಯಲ್ಲಿ ಹೇಳಿದಂತೆ ಆಧ್ಯಾತ್ಮಿಕ ಗಗನಕ್ಕೆ ಹೋದವನು, ಅವನು ಹಿಂದಿರುಗಿದವನು ಸಾವು ಮತ್ತು ಕಷ್ಟಗಳ ಈ ಭೌತಿಕ ಲೋಕಕ್ಕೆ ಬರೋದೇ ಇಲ್ಲ.
ಸೊ ಅಲ್ಲಿ ಆಧ್ಯಾತ್ಮಿಕ ಗಗನಕ್ಕೆ ಹೋದಾಗ ಅಲ್ಲಿ ಅವರು ಅದು ಆನಂದಮಯವಾಗಿರುತ್ತೆ, ಶಾಶ್ವತವಾಗಿರುತ್ತಲ್ವಾ. ಹಾಗಾಗಿ ಅವನು ಈ ಐಹಿಕ ಲೋಕದಲ್ಲಿ ಬರೀ ಕಷ್ಟಗಳೇ ಇರೋದು, ಸಾವಿದೆ, ಮುಪ್ಪಿದೆ, ಇದೆಲ್ಲ ಇದೆ. ಹಾಗಾಗಿ ಯಾರನ್ನು ಮತ್ತೆ ಈ ಒಂದು ಲೋಕಕ್ಕೆ, ಈ ಐಹಿಕ ಲೋಕಕ್ಕೆ ಬರೋದೇ ಇಲ್ಲ. ಈ ಭೌತಿಕ ಆಕಾಶದಾಚೆ ಭೌತಿಕ ಚೈತನ್ಯದೊಳಗೆ ಸೃಷ್ಟಿಯಾದ ಲೆಕ್ಕವಿಲ್ಲದಷ್ಟು ವಿಶ್ವಗಳಾಚೆ ಬಹು ದೂರ ಒಂದು ಆಧ್ಯಾತ್ಮಿಕ ಜ್ಞಾನವಿದೆ ಎನ್ನುವ ತಿಳುವಳಿಕೆಯನ್ನು ಬದ್ಧ ಆತ್ಮಕ್ಕೆ ಕೊಡಲು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಯಾವಾಗಲೂ ಕಾತರನಾಗಿರುತ್ತಾನೆ. ಸೊ ಈ ಭೌತಿಕ ಆಕಾಶದಿಂದ ಆಚೆ ಬಹುದೂರ ಭೌತಿಕ ಚೈತನ್ಯದೊಳಗೆ ಸೃಷ್ಟಿಯಾದ ಲೆಕ್ಕವಿಲ್ಲದಷ್ಟು, ಇಲ್ಲಿ ಆಕಾಶದಾಚೆ ಭೌತಿಕ ಚೈತನ್ಯದೊಳಗೆ ಸೃಷ್ಟಿಯಾದ ಲೆಕ್ಕವಿಲ್ಲದಷ್ಟು ವಿಶ್ವಗಳಾಚೆ ಬಹು ದೂರ ಅಂತೆ, ಅದು ಒಂದು ಆಧ್ಯಾತ್ಮಿಕ ಗಗನ ಇದೆಯಂತೆ ಎನ್ನುವ ತಿಳುವಳಿಕೆಯನ್ನು ಬದ್ಧ ಆತ್ಮಕ್ಕೆ ಕೊಡಲು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಯಾವಾಗ್ಲೂ ಅವನು ಕಾತರನಾಗಿರ್ತಾನೆ. ನಾವು ಅಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಇದೇ ಜಾಸ್ತಿ ಅವನಿಗೆ. ಸೊ ನಾವು ಬೇಗ ಭಕ್ತಿ ಯೋಗಕ್ಕೆ ಬರ್ಬೇಕು, ಭಕ್ತಿ ಸೇವೆಯನ್ನ ಮಾಡ್ಬೇಕು ಮತ್ತು ಅವನ ಕಡೆ ಹೋಗ್ಬೇಕು. ಅವನು ನಮ್ಮನ್ನ ಕರ್ಕೊಳ್ಳೋದಕ್ಕೋಸ್ಕರ ಅವನು ಕಾತರನಾಗಿ ಕಾಯ್ತಾ ಇದ್ದಾನೆ. ಕೃಷ್ಣನು ಪ್ರತಿಯೊಂದು ಬದ್ಧ ಆತ್ಮದ ವಿಷಯದಲ್ಲೂ ಯಾವಾಗಲೂ ಬಹು ದಯೆಯಿಂದ ಇರ್ತಾನೆ. ಆದರೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅವನಿಗೆ ಭಕ್ತರಲ್ಲಿ ಒಲವು ಇರುತ್ತದೆ. ಸೊ ಕೃಷ್ಣ ಪ್ರತಿಯೊಂದು ಬದ್ಧ ಆತ್ಮದ ವಿಷಯದಲ್ಲೂ ಯಾವಾಗ್ಲೂ ಬಹುದಯೆಯಿಂದ ಎಲ್ಲರಲ್ಲೂ ಇರ್ತಾನೆ. ಆದ್ರೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅವನಿಗೆ ಭಕ್ತರಲ್ಲಿ ಒಲವು ತುಂಬಾನೇ ಇರುತ್ತೆ. ಅವರ ಪ್ರಶ್ನೆಗಳನ್ನು ಕೇಳಿ ವೃಂದಾವನದಲ್ಲಿರುವ ತನ್ನ ಭಕ್ತರಿಗೆ ಆಧ್ಯಾತ್ಮಿಕ ಗಗನ ಮತ್ತು ಅಲ್ಲಿರುವ ವೈಕುಂಠ ಲೋಕಗಳ ವಿಷಯ ಕೂಡಲೇ ತಿಳಿಯಬೇಕೆಂದು ಕೃಷ್ಣನು ಭಾವಿಸಿದನು. ಸೊ ಅವರ ಒಂದು ಪ್ರಶ್ನೆಗಳನ್ನೆಲ್ಲ ಕೇಳಿ, ಆ ಗೋಪಾಲಕರು ಮತ್ತು ನಂದ ಮಹಾರಾಜನ ಸ್ನೇಹಿತರ ಪ್ರಶ್ನೆಗಳನ್ನೆಲ್ಲ ಕೇಳಿ ವೃಂದಾವನದಲ್ಲಿ ಇರುವ ತನ್ನ ಭಕ್ತರಿಗೆ ಅವನೇನ್ ಮಾಡ್ತಾನೆ, ಆಧ್ಯಾತ್ಮಿಕ ಗಗನ ಮತ್ತು ಅಲ್ಲಿರುವ ವೈಕುಂಠ ಲೋಕಗಳ ವಿಷಯ ಕೂಡಲೇ ತಿಳಿಸಬೇಕೆಂದು ಕೃಷ್ಣ ಭಾವಿಸ್ತಾನೆ. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಬದ್ಧ ಆತ್ಮವು ತಮಸ್ಸಿನ ಅಂಧಕಾರದಲ್ಲಿರುತ್ತದೆ. ಹೀಗೆಂದರೆ ಎಲ್ಲಾ ಬದ್ಧ ಆತ್ಮಗಳು ದೇಹಗಳ ಅಸ್ತಿತ್ವ ಎನ್ನುವ ಪರಿಕಲ್ಪನೆಗೆ ಒಳಗಾಗ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ಹೇಗೆಂದ್ರೆ ಪ್ರತಿಯೊಂದು ಬದ್ಧ ಆತ್ಮವು ತಮಸ್ಸಿನ ಅಂಧಕಾರದಲ್ಲೇ ಇರ್ತಾರೆ. ಸೊ ನಾವೆಲ್ಲ ತಮಸ್ಸಿನ ಅಂಧಕಾರದಲ್ಲೇ ತುಂಬಾನೇ ಸೇರ್ಕೊಂಡು ಇನ್ವಾಲ್ವ್ ಆಗ್ಬಿಟ್ಟಿದೀವಿ. ಹೀಗೆಂದರೆ ಎಲ್ಲಾ ಬದ್ಧ ಆತ್ಮಗಳು ದೇಹದ ಅಸ್ತಿತ್ವ ಎನ್ನುವ ಪರಿಕಲ್ಪನೆಗೆ ಒಳಗಾಗುತ್ತದೆ. ಸೊ ದೇಹ ನಂದು ಅಂತ ಅನ್ಕೊಂಡು ನಾವು ಆ ಒಂದು ಪರಿಕಲ್ಪನೆಗೆ ಒಳಗಾಗಿದ್ದೇವೆ. ಪ್ರತಿಯೊಬ್ಬನೂ ತಾನು ಈ ಭೌತಿಕ ಜಗತ್ತಿನವನು ಎಂದುಕೊಳ್ಳುತ್ತಾನೆ ಮತ್ತು ಬದುಕಿನ ಈ ಪರಿಕಲ್ಪನೆಯಿಂದ ಪ್ರತಿಯೊಬ್ಬನು ಜೀವನದ ಬೇರೆ ಬೇರೆ ರೂಪಗಳಲ್ಲಿ ಅಜ್ಞಾನದಿಂದ ಕೆಲಸ ಮಾಡ್ತಾನೆ. ಸೊ ಪ್ರತಿಯೊಬ್ಬನೂ ತಾನು ಈ ಭೌತಿಕ ಜಗತ್ತಿನವನೇ, ಇಲ್ಲೇ ನಮ್ದು ಆಸ್ತಿ ಇದೆ, ಈ ಭೌತಿಕ ಜಗತ್ತು ನಮ್ಗೆ ಪರ್ಮನೆಂಟ್ ಆಗಿರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಮತ್ತು ಬದುಕಿನ ಈ ಪರಿಕಲ್ಪನೆಯಿಂದ ಪ್ರತಿಯೊಬ್ಬನು ಜೀವನದ ಬೇರೆ ಬೇರೆ ರೂಪಗಳಲ್ಲಿ ಅಜ್ಞಾನದಿಂದ ಕೆಲಸ ಮಾಡ್ತಾನೆ. ಸೊ ನಾವಿಲ್ಲೇ ಪರ್ಮನೆಂಟ್ ಆಗಿರ್ತೀವಿ ಅಂತ ನಾವು ಹೆಸರಿಗಾಗಿ, ಆಮೇಲೆ ಕೀರ್ತಿಗಾಗಿ ಮತ್ತು ಐಶ್ವರ್ಯ ಸಂಪಾದನೆಗಾಗಿ ನಾವು ಇಲ್ಲಿ ಬಹಳ ಕಷ್ಟ ಪಟ್ಕೊಂಡು ಇಲ್ಲೇ ನಾವು ಪರ್ಮನೆಂಟ್ ಆಗಿರ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅದೊಂದು ದೊಡ್ಡ ಅಜ್ಞಾನ. ದೇಹದ ಈ ಬಗೆಯ ಚಟುವಟಿಕೆಗಳಿಗೆ ಕರ್ಮ ಎಂದು ಹೆಸರು. ಸೊ ಈ ಚಟುವಟಿಕೆಗಳಿಗೆಲ್ಲ ಕರ್ಮ ಕಾಂಡ್ಯ ಮಾಡ್ಕೊಂಡು ನಮ್ಮ ಕರ್ಮವನ್ನು ಮಾಡ್ಕೊಂಡು ಐಶ್ವರ್ಯ ಸಂಪಾದನೆ, ಹೆಸರು ಸಂಪಾದನೆ, ಈ ಕೀರ್ತಿ ಬೇಕು, ಇಂಥದಕ್ಕೆ ನಾವು ಇದನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಇದು ಏನು ಅಂತಂದ್ರೆ ಈ ಚಟುವಟಿಕೆ ಎಲ್ಲದಕ್ಕೂ ಕರ್ಮ ಅಂತ ಹೆಸರಂತೆ. ದೇಹದ ಪರಿಕಲ್ಪನೆ ಇರುವ ಎಲ್ಲಾ ಬದ್ಧ ಆತ್ಮಗಳು ತಮ್ಮ ದೇಹದ ವಿಶಿಷ್ಟ ವರ್ಗಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತೆ. ಸೊ ಈ ಬದ್ಧಾತ್ಮಗಳು ತಮ್ಮ ದೇಹದ ವಿಶಿಷ್ಟ ವರ್ಗಗಳಿಗೆ ಅನುಗುಣವಾಗಿ ನಾವೆಲ್ಲಾನು ಕೆಲಸ ಮಾಡ್ತಾ ಇರ್ತೇವೆ. ಈ ಚಟುವಟಿಕೆಗಳಿಂದ ಮುಂದೆ ಅವರಿಗೆ ಬದ್ಧ ಜೀವನವಾಗುತ್ತದೆ. ಸೊ ಈ ಚಟುವಟಿಕೆಗಳಲ್ಲೇ ಇನ್ವಾಲ್ವ್ ಆಗಿ ನಾವು ಏನ್ ಮಾಡ್ತೀವಿ, ನಮಗೆ ಕೀರ್ತಿ ಬೇಕು, ಕುರ್ಚಿ ಬೇಕು, ದುಡ್ಡು ಬೇಕು, ಇನ್ನೊಂದು ಬೇಕು, ದೊಡ್ಡ ದೊಡ್ಡ ಮನೆಗಳು ಕಟ್ಟಬೇಕು, ಇಂಥ ಒಂದು ಇದ್ರನ್ನೇ ಸಿಕ್ಕಾಕೊಂಡ್ಬಿಟ್ಟು ನಾವು ಈ ಬದ್ಧ ಜೀವನಕ್ಕೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆಧ್ಯಾತ್ಮಿಕ ಜಗತ್ತಿನ ವಿಷಯ ಅವಕ್ಕೆ ಬಹು ಸ್ವಲ್ಪ ತಿಳಿದಿರುವುದರಿಂದ ಸಾಮಾನ್ಯವಾಗಿ ಅವು ಭಕ್ತಿ ಯೋಗ ಎಂದು ಕರೆಯುವ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಾವು ತೊಡಗೋದಿಲ್ಲ. ಭಕ್ತಿ ಯೋಗವನ್ನು ಯಶಸ್ವಿಯಾಗಿ ಅಭ್ಯಾಸ ಮಾಡುವವರು ಈಗಿನ ದೇಹವನ್ನು ಬಿಟ್ಟ ನಂತರ ನೇರವಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತಾರೆ. ಯಾರು ಭಕ್ತಿ ಯೋಗ ಮಾಡ್ತಾರೋ, ಅವರು ಭಕ್ತಿ ಯೋಗವನ್ನ ಯಶಸ್ವಿಯಾಗಿ ಯಾರು ಅಭ್ಯಾಸ ಮಾಡ್ತಾರೋ ಅವ್ರೇನ್ ಮಾಡ್ತಾರೆ, ಅವರು ಈ ದೇಹವನ್ನ ಬಿಟ್ಟ ನಂತರ ಅವರು ನೇರವಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತಾರೆ ಮತ್ತು ವೈಕುಂಠ ಲೋಕ ಒಂದರಲ್ಲಿ ನೆಲೆಸ್ತಾರೆ. ಅಲ್ಲೆಲ್ಲ ಎಷ್ಟೋ ವೈಕುಂಠ ಲೋಕಗಳಿದೆ, ಅದರಲ್ಲಿ ಒಂದರಲ್ಲಿ ನೆಲೆಸ್ತಾರೆ. ವೃಂದಾವನ ನಿವಾಸಿಗಳೆಲ್ಲ ಪರಿಶುದ್ಧ ಭಕ್ತರು. ಅವರೆಲ್ಲಾನು ದೇಹವನ್ನು ಬಿಟ್ಟ ನಂತರ ಅವರು ಗುರಿ ಏನು, ಕೃಷ್ಣ ಲೋಕನೇ. ದೇಹ ಬಿಟ್ಟ ನಂತರ ಅವ್ರ ಗುರಿ ಎಲ್ಲ ಕೃಷ್ಣ ಲೋಕನೇ. ಅವರು ವೈಕುಂಠ ಲೋಕಗಳನ್ನು ಮೀರಿದವರು. ಸೊ ವೈಕುಂಠ ಲೋಕಗಳನ್ನು ಮೀರಿದ್ದು ಯಾವುದು ಅಂತಂದ್ರೆ ಕೃಷ್ಣ ಲೋಕ ಅಂತೆ.
ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ನಿರತರಾಗಿ ಪರಿಪಕ್ವ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವವರಿಗೆ ಸಾವಿನ ನಂತರ ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣನ ಸಹವಾಸವನ್ನು ಬ್ರಹ್ಮಾಂಡಗಳಲ್ಲೊಂದರಲ್ಲಿ ಪಡೆಯುವ ಅವಕಾಶವು ಲಭ್ಯವಾಗುತ್ತದೆ. ಸೊ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ನಿರತರಾಗಿ ಪರಿಪಕ್ವ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರ್ತಾರೋ ಸಾವಿನ ನಂತರ ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣನ ಸಹವಾಸವನ್ನು ಬ್ರಹ್ಮಾಂಡಗಳೊಂದರಲ್ಲಿ ಪಡೆಯುವ ಒಂದು ಅವಕಾಶ ಅವರಿಗೆ ಲಭ್ಯವಾಗುತ್ತದೆ. ಸೊ ಸಹವಾಸವನ್ನು ಬ್ರಹ್ಮಾಂಡಗಳೊಂದರಲ್ಲಿ ಪಡೆಯುವ ಅವಕಾಶವು ಅವರಿಗೆ ಲಭ್ಯ ಆಗೋಗುತ್ತೆ ಕೃಷ್ಣನ ಸಹವಾಸದಲ್ಲೇ ಇದ್ರೆ. ಈ ಬ್ರಹ್ಮಾಂಡದಲ್ಲಿ ಅಥವಾ ಬೇರೊಂದು ಬ್ರಹ್ಮಾಂಡದಲ್ಲಿ ಕೃಷ್ಣನ ಲೀಲೆಗಳು ಸದಾ ನಡೆಯುತ್ತಾ ಇರುತ್ತದೆ. ಸೊ ಈ ಬ್ರಹ್ಮಾಂಡದಲ್ಲಿ ಅಥವಾ ಬೇರೊಂದು ಬ್ರಹ್ಮಾಂಡದಲ್ಲೂ ಕೃಷ್ಣನ ಲೀಲೆಗಳು ಸದಾ ನಡೀತಾನೆ ಇರುತ್ತಂತೆ. ಈಗ ನಮಗೆ ಇಲ್ಲಿ ಇಲ್ಲದೆ ಇರ್ಬೋದು, ನಮ್ಮಲ್ಲಿ ಲೀಲೆ ನಡೆದು ಹೋಗಿದೆ, ಇನ್ನೊಂದು ಇದರಲ್ಲಿನೂ ಬ್ರಹ್ಮಾಂಡದಲ್ಲಿ ನಡೀತಾ ಇರ್ಬೋದಂತೆ. ಬೇರೆ ಬೇರೆ ಬ್ರಹ್ಮಾಂಡಗಳು, ತುಂಬಾ ಬ್ರಹ್ಮಾಂಡಗಳು ಇದೆಯಲ್ಲ, ಅದಕ್ಕೆ ಬೇರೆ ಕಡೆ ಕೃಷ್ಣನ ಲೀಲೆ ನಡೀತಾ ಇದೆ ಅಂತಾನೆ ನಡೀತಾನೆ ಇರುತ್ತಂತೆ. ಈ ಭೂಗ್ರಹದಲ್ಲಿ ಸೂರ್ಯಮಂಡಲವು ಅನೇಕ ಸ್ಥಳಗಳಲ್ಲಿ ಹಾದು ಹೋಗುವಂತೆ ಕೃಷ್ಣ ಲೀಲೆಯು ಎಂದರೆ ಕೃಷ್ಣನ ದಿವ್ಯ ಅವತಾರ ಮತ್ತು ಲೀಲೆಗಳು ಈ ಬ್ರಹ್ಮಾಂಡದಲ್ಲಾಗಲಿ ಬೇರೆ ಬ್ರಹ್ಮಾಂಡದಲ್ಲಾಗಲಿ ಸತತವಾಗಿ ನಡೀತಾ ಇರುತ್ತೆ. ಈ ಭೂಗ್ರಹದಲ್ಲಿ ಸೂರ್ಯಮಂಡಲವು ಅನೇಕ ಸ್ಥಳಗಳಲ್ಲಿ ಹಾದು ಹೋಗುತ್ತೆ. ಹಾಗೇನೆ ಕೃಷ್ಣ ಲೀಲೆಯು ಎಂದರೆ ಕೃಷ್ಣನ ದಿವ್ಯ ಅವತಾರ ಮತ್ತು ಲೀಲೆಗಳು ಈ ಬ್ರಹ್ಮಾಂಡದಲ್ಲಾಗಲಿ ಬೇರೊಂದು ಬ್ರಹ್ಮಾಂಡದಲ್ಲಾಗಲಿ ಸತತವಾಗಿ ನಡೀತಾನೆ ಇರುತ್ತೆ. ಸೊ ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ರೂಢಿಸಿಕೊಂಡಿರುವ ಪರಿಪಕ್ವ ಭಕ್ತರನ್ನು ಕೂಡಲೇ ಕೃಷ್ಣನು ಕಾಣಿಸಿಕೊಂಡಿರುವ ಬ್ರಹ್ಮಾಂಡಕ್ಕೆ ಕರೆದೊಯ್ಯಲಾಗುತ್ತದೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಅವರು ಯಾರು ಅದನ್ನ ರೂಢಿಸ್ಕೊಂಡಿರ್ತಾರ, ಭಕ್ತಿ ಯೋಗ ಅನ್ನೋದು ಪರಿಪಕ್ವ ಭಕ್ತರನ್ನ ಕೂಡಲೇ ಕೃಷ್ಣ ಏನ್ ಮಾಡ್ತಾನೆ, ಕೃಷ್ಣನು ಕಾಣಿಸಿಕೊಂಡಿರುವ ಆ ಒಂದು ಬ್ರಹ್ಮಾಂಡ ಲೋಕಕ್ಕೆ, ಎಲ್ಲಿ ಕೃಷ್ಣನ ಲೀಲೆ ನಡೀತಾ ಇದೆಯೋ ಆ ಬ್ರಹ್ಮಾಂಡಕ್ಕೆ ಅವನು ಕರ್ಕೊಂಡು ಹೋಗ್ತಾನಂತೆ. ಕೃಷ್ಣನೊಂದಿಗೆ ಸ್ವತಃ ಮತ್ತು ನೇರವಾಗಿ ಸಹವಾಸ ಪಡೆಯುವ ಮೊದಲು ಅವಕಾಶವನ್ನು ಭಕ್ತರು ಈ ಬ್ರಹ್ಮಾಂಡದಲ್ಲಿ ಪಡೆಯುತ್ತಾರೆ. ಸೊ ಕೃಷ್ಣನೊಂದಿಗೆ ಸ್ವತಃ ಮತ್ತು ನೇರವಾಗಿ ಸಹವಾಸ ಪಡೆಯೋದಕ್ಕೆ ಮೊದಲು ಅವಕಾಶ ಭಕ್ತರು ಈ ಬ್ರಹ್ಮಾಂಡದಲ್ಲಿ ಪಡೀತಾರೆ. ಸೊ ಹಾಗಾಗಿ ನಾವು ಈ ಬ್ರಹ್ಮಾಂಡದಲ್ಲಿ ನಾವಿದ್ದೀವಿ, ನಾವೆಲ್ಲ ಅವನ ಸಹವಾಸ ಪಡೆಯಲು ನಾವು ತುಂಬಾನೇ ಅವಕಾಶವನ್ನು ತಗೊಂಡು ಭಕ್ತಿ ಯೋಗವನ್ನ ಮಾಡಬೇಕು. ಈ ಲೋಕದಲ್ಲಿ ಕೃಷ್ಣನ ವೃಂದಾವನದ ಲೀಲೆಗಳಲ್ಲಿ ನಾವು ಕಾಣುವಂತೆ ಈ ಶಿಕ್ಷಣ ನಡೆಯುತ್ತಲೇ ಇರುತ್ತದೆ. ಸೊ ಈ ಲೋಕದಲ್ಲಿ ಕೃಷ್ಣನ ವೃಂದಾವನದ ಲೀಲೆಗಳಲ್ಲಿ ನಾವು ಕಾಣುವಂತೆ ಈ ಶಿಕ್ಷಣ ನಡೆಯುತ್ತಲೇ ಇರುತ್ತದೆ. ವೃಂದಾವನದ ನಿವಾಸಿಗಳಿಗೂ ತಾವು ಎಲ್ಲಿಗೆ ಹೋಗುವರು ಎನ್ನುವುದು ತಿಳಿಯುವಂತೆ ಕೃಷ್ಣನು ವೈಕುಂಠ ಲೋಕಗಳ ಸ್ವರೂಪವನ್ನ ತೋರಿಸ್ತಾನೆ. ಸೊ ವೃಂದಾವನದ ನಿವಾಸಿಗಳಿಗೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅಂತ ಕೃಷ್ಣ ಏನ್ ಮಾಡ್ತಾನೆ, ವೈಕುಂಠ ಲೋಕಗಳ ಒಂದು ಸ್ವರೂಪವನ್ನೇ ತೋರಿಸ್ತಾನಂತೆ. ಅವರಿಗೆ ಕೃಷ್ಣನು ಮೇರೆ ಇಲ್ಲದ ಅಥವಾ ಜ್ಞಾನದಿಂದ ತುಂಬಿ ತುಳುಕಾಡುವ ಅನಂತ ಶಾಶ್ವತ ಆಧ್ಯಾತ್ಮಿಕ ಗಗನವನ್ನು ತೋರಿಸಿದನು. ಸೊ ಅವರಿಗೆಲ್ಲ ಕೃಷ್ಣ ಏನ್ ಮಾಡ್ತಾನೆ, ಮೇರೆ ಇಲ್ಲದ ಮತ್ತು ಜ್ಞಾನದಿಂದ ತುಂಬಿ ತುಳುಕಾಡುವ ಅನಂತ ಶಾಶ್ವತ ಆಧ್ಯಾತ್ಮಿಕ ಗಗನವನ್ನ ತೋರಿಸ್ತಾ ಇದ್ದಾನೆ. ಈ ಭೌತಿಕ ಜಗತ್ತಿನಲ್ಲಿಯೇ ರೂಪಗಳ ಮೆಟ್ಟಲುಗಳು ಇವೆ. ಈ ಭೌತಿಕ ಜಗತ್ತಿನಲ್ಲೇ ಆ ರೂಪಗಳ ಮೆಟ್ಟಲುಗಳು ಇವೆ ಅಂತೆ. ಮೆಟ್ಟಲಿಗೆ ಅನುಗುಣವಾಗಿ ಅದರ ಪ್ರಮಾಣದಂತೆ ಜ್ಞಾನದ ಅಭಿವ್ಯಕ್ತಿ ಆಗುತ್ತದೆ. ಸೊ ಮೆಟ್ಟಲಿಗೆ ಅನುಗುಣವಾಗಿ ಒಂದೊಂದೇ ಮೆಟ್ಟು ಹತ್ಕೊಂಡು ಹೋಗ್ಬೇಕು, ಅದರ ಪ್ರಮಾಣದಂತೆ ಜ್ಞಾನದ ಅಭಿವ್ಯಕ್ತಿನೂ ಆಗುತ್ತೆ. ಉದಾಹರಣೆಗೆ ಮಗುವಿನ ದೇಹದಲ್ಲಿರುವ ಜ್ಞಾನವು ವಯಸ್ಕನ ದೇಹದಲ್ಲಿರುವ ಜ್ಞಾನದಷ್ಟು ಪರಿಪೂರ್ಣವಾಗಿರೋದಿಲ್ಲ. ಸೊ ಎಲ್ಲೆಲ್ಲಿಯೂ ಜೀವಿಗಳ ಬೇರೆ ಬೇರೆ ಹಂತಗಳು ಇರುತ್ತದೆ. ಸೊ ಅಂದ್ರೆ ಒಂದೊಂದೇ ಹಂತ ನಾವು ಕೃಷ್ಣನ ಒಂದು ಪ್ರಜ್ಞೆನಲ್ಲಿ ನಾವು ಹೋಗ್ಬೇಕು. ಸೊ ಮಗುವಿನ ದೇಹದಲ್ಲಿರುವ ಜ್ಞಾನಕ್ಕಿಂತ ಅವನು ವಯಸ್ಕನ ಜ್ಞಾನ ಹೆಚ್ಚಾಗಿರುತ್ತಲ್ವಾ, ಹಾಗೆ. ಸೊ ಇದು ಎಲ್ಲೆಲ್ಲಿಯೂ ಜೀವಿಗಳ ಬೇರೆ ಬೇರೆ ಹಂತಗಳು ಇದ್ದೇ ಇರುತ್ತೆ. ಜಲಚರ ಪ್ರಾಣಿಗಳಲ್ಲಿ, ಗಿಡಮರಗಳಲ್ಲಿ, ಸರೀಸೃಪಗಳಲ್ಲಿ ಮತ್ತು ಕೀಟಗಳಲ್ಲಿ, ಪಕ್ಷಿಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ, ನಾಗರಿಕ ಮತ್ತು ಅನಾಗರಿಕ ಮಾನವ ರೂಪಗಳಲ್ಲಿ ಬೇರೆ ಬೇರೆ ಹಂತಗಳು ಇರುತ್ತದೆ. ಸೊ ಪ್ರಾಣಿಗಳಲ್ಲಿ, ಗಿಡಮರಗಳಲ್ಲಿ, ಸರೀಸೃಪ ಮತ್ತು ಕೀಟಗಳಲ್ಲಿ, ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ, ನಾಗರಿಕ ಮತ್ತು ಅನಾಗರಿಕ ಮಾನವ ರೂಪಗಳಲ್ಲಿ ಇದೆಲ್ಲನೂ ಬೇರೆ ಬೇರೆ ಹಂತಗಳೇ ಇರುತ್ತದೆ. ಸೊ ಮಾನವ ರೂಪದ ಮೇಲೆ ಬ್ರಹ್ಮದೇವನು ವಾಸಿಸುವ ಬ್ರಹ್ಮ ಲೋಕದವರೆಗೆ ಚಾರಣರು, ಸಿದ್ಧರು ಮೊದಲಾದ ದೇವತೆಗಳಿದ್ದಾರೆ. ಈ ದೇವತೆಗಳಲ್ಲಿ ಜ್ಞಾನದ ಬೇರೆ ಬೇರೆ ಹಂತಗಳಿದೆ. ಸೊ ಮಾನವ ರೂಪದ ಮೇಲೆ ಬ್ರಹ್ಮದೇವರು ವಾಸಿಸುವ ಬ್ರಹ್ಮ ಲೋಕದವರೆಗೂ ಯಾರ್ಯಾರು ಚಾರಣರಿದ್ದಾರೆ, ಸಿದ್ಧರು ಮೊದಲಾದ ದೇವತೆಗಳು ಇದ್ದಾರೆ. ಈ ದೇವತೆಗಳಲ್ಲಿ ಜ್ಞಾನದ ಒಂದು ಬೇರೆ ಬೇರೆ ಹಂತಗಳಿದೆ. ಆದರೆ ಈ ಭೌತಿಕ ಜಗತ್ತಿನ ಆಚೆ ವೈಕುಂಠ ಗಗನದಲ್ಲಿ ಪ್ರತಿಯೊಬ್ಬನು ಪೂರ್ಣ ಜ್ಞಾನಿಯಾಗಿ ಇರ್ತಾನೆ.
ಸೊ ಈ ಭೌತಿಕ ಜಗತ್ತಿನ ಆಚೆ ಯಾವುದು ವೈಕುಂಠ ಗಗನದಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಪ್ರತಿಯೊಬ್ಬರು ಪೂರ್ಣ ಜ್ಞಾನಿಯಾಗಿರ್ತಾರೆ. ಇಲ್ಲಿ ಹಂತ ಡಿಫ್ರೆಂಟ್ ಇರುತ್ತೆ. ಒಬ್ಬ ನಾಗರಿಕನಿಗೂ ಅನಾಗರಿಕನಿಗೂ, ಪ್ರಾಣಿಗಳಿಗೂ, ಪಕ್ಷಿಗಳು, ಗಿಡ ಮರಗಳಿಗೂ ಹಿಂಗೆ ವ್ಯತ್ಯಾಸ ಇದೆ. ಅಲ್ಲಿ ಹಾಗಲ್ಲ. ಅಲ್ಲಿ ವೈಕುಂಠ ಗಗನದಲ್ಲಿ ಪ್ರತಿಯೊಬ್ಬನು ಪೂರ್ಣ ಜ್ಞಾನಿ ಆಗಿರುತ್ತೆ. ಸೊ ಅಲ್ಲಿ ಎಲ್ಲಾ ಜೀವಿಗಳು ವೈಕುಂಠ ಲೋಕಗಳಲ್ಲಿ ಅಥವಾ ಕೃಷ್ಣ ಲೋಕಗಳಲ್ಲಿ ಪ್ರಭುವಿನ ಭಕ್ತಿ ಪೂರ್ವಕ ಸೇವೆಯಲ್ಲಿ ನಿರತರಾಗಿರ್ತಾರೆ. ಸೊ ಅಲ್ಲಿ ಹೋದವರೆಲ್ಲಾನು ಕೃಷ್ಣನ ಒಂದು ಲೋಕಕ್ಕೆ ಯಾರು ಹೋಗಿರ್ತಾರೆ ಅವರು ಪ್ರಭುವಿನ ಭಕ್ತಿ ಪೂರ್ವಕ ಸೇವೆಯಲ್ಲೇ ನಿರತರಾಗಿರುತ್ತಾರೆ. ಅವರು ಈ ಐಹಿಕ ಪ್ರಪಂಚಕ್ಕೆ ಬರೋದಿಲ್ಲ, ಅವ್ರು ಇಷ್ಟ ಪಡೋದು ಇಲ್ಲ. ಸೊ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ. ಒಬ್ಬರಿಂದ ಒಬ್ಬರಿಗೆ ನಮ್ಮ ಜ್ಞಾನದ ಹಂತಗಳು ಒಬ್ಬರಿಂದ ಒಬ್ಬರಿಗೆ ಡಿಫ್ರೆನ್ಸು ತುಂಬಾನೇ ಇರುತ್ತೆ. ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಪೂರ್ಣ ಜ್ಞಾನ ಎಂದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎನ್ನುವ ಅರಿವು. ಸೊ ಇಲ್ಲಿ ಮೇಲೆ ಹೇಳಿದ್ರಲ್ಲ, ಎಲ್ಲಾ ವೈಕುಂಠಗಳಲ್ಲೂ ಪ್ರತಿಯೊಬ್ರು ಪೂರ್ಣ ಜ್ಞಾನಿಯಾಗಿರ್ತಾರೆ ಅಂತ. ಸೊ ಪೂರ್ಣ ಜ್ಞಾನ ಅಂದ್ರೆ ಏನು ಅಂತಂದ್ರೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಅವನೇ ಅನ್ನೋ ಒಂದು ಅರಿವು ಅವ್ರಿಗಿರುತ್ತೆ. ಬ್ರಹ್ಮ ಜ್ಯೋತಿಯಲ್ಲಿ ಬಿಸಿಲು, ಬೆಳದಿಂಗಲು ಅಥವಾ ವಿದ್ಯುತ್ ಶಕ್ತಿ ಯಾವುದರ ಅಗತ್ಯವೂ ಇಲ್ಲ ಎಂದು ವೇದಗಳಲ್ಲಿಯೂ ಭಗವದ್ಗೀತೆಯಲ್ಲೂ ಹೇಳಿದೆ. ಸೊ ಬ್ರಹ್ಮ ಜ್ಯೋತಿಯಲ್ಲಿ ಯಾವುದೇ ಒಂದು ಬಿಸಿಲು, ಬೆಳದಿಂಗಳು ಅಥವಾ ವಿದ್ಯುತ್ ಶಕ್ತಿ ಯಾವುದರ ಅಗತ್ಯವೂ ಇಲ್ಲ ಎಂದು ವೇದಗಳಲ್ಲಿಯೂ ಅಲ್ಲಿ ಭಗವದ್ಗೀತೆಯಲ್ಲೂ ಹೇಳಿದೆ. ಆ ಗ್ರಹಗಳೆಲ್ಲ ಸ್ವಯಂ ಪ್ರಭೆಯುಳ್ಳವು. ಅಲ್ಲಿ ಯಾವುದೇ ಒಂದು ಬೆಳದಿಂಗಳು ಬೇಡ, ಸೂರ್ಯ ಬೇಡ, ಅವ್ರ ಚಂದ್ರ ಬೇಡ, ಏನು ಬೇಡ ಅವ್ರಿಗೆ. ಯಾಕೆಂದ್ರೆ ಆ ಗ್ರಹಗಳೆಲ್ಲ ಸ್ವಯಂ ಪ್ರಭೆ ಉಳ್ಳವಂತೆ, ಶಾಶ್ವತವಾಗಿ ಇರುವಂತದ್ದು. ಬ್ರಹ್ಮ ಜ್ಯೋತಿಯಲ್ಲಿ ಸೃಷ್ಟಿ ಮತ್ತು ಲಯಗಳ ಪ್ರಶ್ನೆನೇ ಇಲ್ವಂತೆ. ಬ್ರಹ್ಮ ಜ್ಯೋತಿನಲ್ಲಿ ಸೃಷ್ಟಿನೂ ಇಲ್ಲ, ಲಯನೂ ಇಲ್ಲ. ಭೌತಿಕ ಆಕಾಶದಾಚೆ ಒಂದು ಆಧ್ಯಾತ್ಮಿಕ ಅವಕಾಶವಿದೆ. ಒಂದೇ ಒಂದು ನಿಮಿಷ. ಭೌತಿಕ ಆಕಾಶದಾಚೆ ಒಂದು ಆಧ್ಯಾತ್ಮಿಕ ಆಕಾಶವಿದೆ ಮತ್ತು ಅಲ್ಲಿ ಎಲ್ಲವೂ ಶಾಶ್ವತ ಎಂದು ಭಗವದ್ಗೀತೆಯು ದೃಢಪಡಿಸುತ್ತದೆ. ಸೊ ಈ ಭೌತಿಕ ಆಕಾಶದಾಚೆ ಒಂದು ಆಧ್ಯಾತ್ಮಿಕ ಆಕಾಶ ಇದೆಯಂತೆ ಮತ್ತು ಅಲ್ಲಿ ಎಲ್ಲವೂ ಶಾಶ್ವತವಾಗಿದೆ ಎಂದು ಭಗವದ್ಗೀತೆ ನಮಗೆ ದೃಢಪಡಿಸ್ತಾ ಇದೆ. ಪ್ರಕೃತಿಯ 3 ಭೌತಿಕ ಗುಣಗಳ ಪ್ರಭಾವವನ್ನು ಆಗಲೇ ಮೀರಿರುವ ಮಹಾಜ್ಞಾನಿಗಳು ಮತ್ತು ಸಂತ ಸದೃಶರಾದವರು ಮಾತ್ರ ಬ್ರಹ್ಮ ಜ್ಯೋತಿಯ ವಿಷಯವನ್ನು ತಿಳಿಸಿ ಕೊಡಬಲ್ಲರು. ಸೊ ಈ ಪ್ರಕೃತಿನಲ್ಲಿರ್ತಕ್ಕಂಥ 3 ಭೌತಿಕ ಗುಣಗಳಿದೆಯಲ್ಲ, ಯಾವುದು ರಾಜಸಿಕ, ತಾಮಸಿಕ ಮತ್ತು ಸಾತ್ವಿಕ. ಈ ಗುಣಗಳ ಪ್ರಭಾವವನ್ನು ಇವರು ಮಹಾಜ್ಞಾನಿಗಳು ಅವರು ಮೀರಿರ್ತಾರೆ. ಸಂತ ಸದೃಶರಾದವರು, ಮಹಾಜ್ಞಾನಿಗಳು ಮತ್ತು ಸಂತ ಸದೃಶರಾದವರು ಅವರು ಈ ಒಂದು ಗುಣಗಳನ್ನ ಮೀರಿರ್ತಾರೆ. ಅವ್ರು ಮಾತ್ರ ಬ್ರಹ್ಮ ಜ್ಯೋತಿಯ ವಿಷಯವನ್ನ ತಿಳಿಸಿಕೊಡ್ಲಿಕ್ಕೆ ಸಮರ್ಥರಾಗಿರ್ತಾರೆ. ಸದಾ ದಿವ್ಯ ವೇದಿಕೆಯ ಮೇಲೆ ಇಲ್ಲದಿದ್ದರೆ ಆಧ್ಯಾತ್ಮಿಕ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸೊ ಆ ಒಂದು ದಿವ್ಯ ವೇದಿಕೆ ಮೇಲೆ ಅವರೆಲ್ಲ ಇದ್ದಾರೆ. ಹಾಗಾಗಿ ಅವ್ರಿಗೆ ಆಧ್ಯಾತ್ಮಿಕ ಪ್ರಕೃತಿಯನ್ನ ಅರ್ಥ ಮಾಡ್ಕೊತಾ ಇದ್ದಾರೆ. ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಆದುದರಿಂದ ಮನುಷ್ಯನು ಭಕ್ತಿ ಯೋಗವನ್ನು ಆರಿಸಿಕೊಂಡು ಅವನನ್ನು ಭೌತಿಕ ಪ್ರಕೃತಿಯ ಗುಣಗಳು ಮುಟ್ಟದಂತೆ ಮಾಡುವ ಕೃಷ್ಣ ಪ್ರಜ್ಞೆಯಲ್ಲಿ 24 ಗಂಟೆಗಳ ಕಾಲವು ನಿರತನಾಗಿರುವಂತೆ ಸೂಚಿಸಿದೆ. ಸೊ ಹಾಗಾಗಿ ಮನುಷ್ಯನಿಗೆ ಈ ಐಹಿಕ ಲೋಕದಲ್ಲಿ ಭಕ್ತಿ ಯೋಗವನ್ನು ನಾವು ಆರಿಸ್ಕೋಬೇಕು. ಆಮೇಲೆ ಆರಿಸ್ಕೊಂಡು ಈ ಭೌತಿಕ ಪ್ರಕೃತಿಯ ಗುಣಗಳು ನಮ್ಮನ್ನ ಮುಟ್ಟದಂತೆ ನಾವು ಕೃಷ್ಣ ಪ್ರಜ್ಞೆಗೆ ಹೋಗ್ಬೇಕು. 24 ಗಂಟೆಗಳ ಕಾಲವು ನಿರತನಾಗಿರುವಂತೆ ಸೂಚಿಸಿದೆ. ಸೊ ನಾವು 24 ಗಂಟೆನೂ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಭಕ್ತಿ ಸೇವೆ ಮಾಡ್ತಾ ಇದ್ರೆ ನಮ್ಗೆ ಯಾವುದೇ ಒಂದು ಪ್ರಕೃತಿಯ ಗುಣಗಳು ನಮ್ಮನ್ನ ಮುಟ್ಟೋದಿಲ್ಲ. ಆವಾಗ ನಾವು ಒಂದ್ ಸ್ವಲ್ಪ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನ ಬ್ರಹ್ಮ ಜ್ಯೋತಿ ಮತ್ತು ವೈಕುಂಠ ಲೋಕಗಳ ಸ್ವರೂಪವನ್ನು ನಾವು ಅವಾಗ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು. ವೃಂದಾವನದ ನಿವಾಸಿಗಳು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುದರಿಂದ ವೈಕುಂಠ ಲೋಕಗಳ ಅಲೌಕಿಕ ಸ್ವರೂಪವನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡ್ರು. ಸೊ ವೃಂದಾವನದ ನಿವಾಸಿಗಳು ಸದಾ ಕೃಷ್ಣ ಪ್ರಜ್ಞೆಯಲ್ಲೇ ಇದ್ದುದ್ರಿಂದ ಅವರು ವೈಕುಂಠ ಲೋಕಗಳ ಅಲೌಕಿಕ ಸ್ವರೂಪವನ್ನು ಸುಲಭವಾಗಿ ಅವರು ಅರ್ಥ ಮಾಡ್ಕೊಂಡ್ರು. ನಾವು ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ನಾವು 24 ಗಂಟೆನೂ ಕೃಷ್ಣ ಪ್ರಜ್ಞೆನಲ್ಲಿ ಇನ್ನು ಬಂದಿಲ್ಲ. ಆಮೇಲೆ ನಾವು ಭಕ್ತಿ ಯೋಗವನ್ನು ನಾವು ಆರಿಸ್ಕೊಂಡು 24 ಗಂಟೆನೂ ನಾವು ಕೃಷ್ಣ ಪ್ರಜ್ಞೆನಲ್ಲಿ ಇರ್ಬೇಕು. ಆವಾಗ ನಮ್ಗೆ ಈ ಆಧ್ಯಾತ್ಮಿಕ ಲೋಕ ಇದು ಅರ್ಥ ಆಗುತ್ತೆ ನಮ್ಗೆ. ಮುಂದೆ ಅಕ್ರೂರನಿಗೆ ವೈಕುಂಠ ಲೋಕಗಳ ವ್ಯೂಹವನ್ನು ತೋರಿಸಿದ ಸ್ಥಳಕ್ಕೆ ನಂದರ ಮಹಾರಾಜನ ಮುಂದಾಳತ್ವದಲ್ಲಿ ಕೃಷ್ಣನು ಎಲ್ಲಾ ಗೋಪಾಲಕರನ್ನು ಕರೆದುಕೊಂಡು ಹೋದನು. ಅವನು ಕೂಡಲೇ ಸ್ನಾನ ಮಾಡಿ ವೈಕುಂಠ ಲೋಕಗಳ ನಿಜವಾದ ಸ್ವರೂಪವನ್ನು ಕಂಡರು. ಸೊ ಮುಂದೆ ಅಕ್ರೂರ
ಅವನಿಗೆ ವೈಕುಂಠ ಲೋಕಗಳ ವ್ಯೂಹವನ್ನು ತೋರಿಸಿದ್ದ. ಸೊ ಆ ಸ್ಥಳಕ್ಕೆ ನಂದ ಮಹಾರಾಜನ ಮುಂದಾಳತ್ವದಲ್ಲಿ ಕೃಷ್ಣನು ಎಲ್ಲಾ ಗೋಪಾಲಕರನ್ನು ಕರೆದುಕೊಂಡು ಹೋಗ್ತಾನೆ. ಅವರು ಕೂಡಲೇ ಅಲ್ಲಿ ಸ್ನಾನ ಮಾಡ್ತಾರೆ. ಆಮೇಲೆ ವೈಕುಂಠ ಲೋಕಗಳಾದ ನಿಜ ಸ್ವರೂಪವನ್ನು ಅವ್ರಿಗೆಲ್ಲ ತೋರಿಸ್ತಾನೆ. ಯಾರಿಗೆ? ನಂದ ಮಹಾರಾಜ ಮತ್ತು ಅವನ ಮುಂದಾಳತ್ವದಲ್ಲಿದ್ದ ಗೋಪಾಲಕರು ಅವರಿಗೆಲ್ಲ ತೋರಿಸ್ತಾನೆ. ಆಮೇಲೆ ಅವರೆಲ್ಲ ನೋಡ್ತಾರೆ. ಬ್ರಹ್ಮ ಜ್ಯೋತಿಯನ್ನು ವೈಕುಂಠ ಲೋಕಗಳನ್ನು ನೋಡಿದ ನಂತರ ನಂದ ಮಹಾರಾಜನ ಮುಂದಾಳತ್ವದಲ್ಲಿ ಅವರೆಲ್ಲ ಅದ್ಭುತ ಆನಂದವನ್ನು ಅನುಭವಿಸಿದರು. ಸೊ ಬ್ರಹ್ಮ ಜ್ಯೋತಿಯನ್ನು ಮತ್ತು ವೈಕುಂಠ ಲೋಕಗಳನ್ನು ನೋಡಿದ ನಂತರ ನಂದ ಮಹಾರಾಜನ ಮುಂದಾಳತ್ವದಲ್ಲಿ ಅವರೆಲ್ಲ ಯಾರು ಗೋಪಾಲಕರು ಮತ್ತು ಅವನ ಸ್ನೇಹಿತರು ಎಲ್ಲ ಹೋಗಿದ್ರಲ್ಲ, ಅವರೆಲ್ಲ ಅದ್ಭುತ ಆನಂದವನ್ನ ಅನುಭವಿಸ್ತಾರಂತೆ. ಸೊ ನದಿಯಿಂದ ಹೊರಕ್ಕೆ ಬಂದಾಗ ಶ್ರೇಷ್ಠ ಪ್ರಾರ್ಥನೆಗಳನ್ನ ಒಡನೆ ಮಾಡಿದ ಪೂಜೆಯನ್ನು ಕೈಗೊಳ್ಳುತ್ತಿದ್ದ ಕೃಷ್ಣನನ್ನು ಕೊಂಡರು. ಅವರು ಹೊರಗಡೆ ಬಂದ ತಕ್ಷಣ ನದಿಯಿಂದ ಅವ್ರು ನೋಡ್ತಾರೆ, ಶ್ರೇಷ್ಠ ಪ್ರಾರ್ಥನೆಗಳಿಂದ ಕೃಷ್ಣನಿಗೆ ಪೂಜೆ ಮಾಡ್ತಾ ಇರೋದನ್ನ ಕಂಡರು. ಸೊ ನಂದರ ಮಹಾರಾಜನನ್ನು ವರುಣನ ಮುಷ್ಟಿಯಿಂದ ಪಾರು ಮಾಡುವುದು ಎಂಬ 28ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಒಂದಕ್ಕೆ ಓದಿಸ್ಬೇಕು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಏನ್ ಮಾಡೋದು ಅಟೆಂಡೆನ್ಸ್ ಹಾಕಿದ್ರ ಮಾತಾಜಿ? ಏನ್ ಮಾಡೋದ? ಮಾತಾಜಿ ಅಟೆಂಡೆನ್ಸ್ ಹಾಕಿದ್ರಾ? ವಾಚಾಕಲ್ಪ ಕೃಪಾ ಸಿಂಧುಭ್ಯೈ ಪತಿತಾನಾಂ ನಮಃ. ಸೊ ಮಾತಾಜಿ ಸೇನಾ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಗಾಯತ್ರಿ ಮಾತಾಜಿ. ಮಾತಾಜಿ ಇನ್ನು ಅಟೆಂಡೆನ್ಸ್ ಹಾಕಿಲ್ಲ. ಹಾಕಿದ್ದೇನೆ, ನಾನು ಲಿಂಕ್ ಹಾಕಿದ್ದೇನೆ. ಅಟೆಂಡೆನ್ಸ್ ಹಾಕಿ ಮಾತಾಜಿ. ಮತ್ತೆ ಇನ್ನೊಂದ್ಸಲ ಏನು ಹಾಕ್ಬೇಕೇನೋ ಹಾಕಿ. ಓಕೆ. ಲಿಂಕ್ ಇಲ್ವಾ ಮಾತಾಜಿ? ನೋಡಿ ಮಾತಾಜಿ link ಹಾ ಹಾಕಿದಾರೆ ನೋಡಿ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಇನ್ನು ಅಟೆಂಡೆನ್ಸ್ ಇನ್ ಬಂದಿಲ್ಲ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದೆ ಮಾತಾಜಿ. ಹಾಕಿ ಮಾತಾಜಿ. ಅವ್ರಿಗೆಲ್ಲ ಸಿಕ್ಕಿಲ್ಲ ಅಂತ ಇದ್ದಾರೆ. ಅಟೆಂಡೆನ್ಸ್ ಲಿಂಕ್ ಹಾಕಿದೆ ಮಾತಾಜಿ. ಕೇಳಿಸುದಿಲ್ವ ನಂದು? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಅಟೆಂಡೆನ್ಸ್ ಲಿಂಕ್ ಹಾಕಿದೆ. ಲಕ್ಷ್ಮಿ PM ಮಾತಾಜಿ ಅಟೆಂಡೆನ್ಸ್ ಹಾಕಿ. ಇವತ್ತು 4 ಮಿನಿಟ್ 5 ಮಿನಿಟ್ ಬೇಗ ಎಂಡ್ ಮಾಡಿದ್ವಿ. ಹೌದಾ? ನಾನು ಯೋಚಿಸ್ತಾ ಇದ್ದೆ ಒಂದು 2 ಮಿನಿಟ್ಸ್ ಅಲ್ಲ, ಒಂದು 2 ಪೇಜ್ ಓದ್ಲಿ ಅಂತ. ಓದಿದ ನಂತರ ಓದಿಸುವ ನಂತರ ಎಕ್ಸ್ಪ್ಲೈನ್ ಮಾಡಿ ಅಂತ. ಅದೇ ಓಕೆ. ಕ್ಲೋಸ್ ಮಾಡ್ಬಿಟ್ವಲ್ಲ. ಹೌದು ಮಾತಾಜಿ. ಹೌದು ಹೌದು. ಆಯ್ತು. ಎಲ್ಲ ಲೀವ್ ಆಗಿದ್ದೇನೋ. ಎಲ್ಲ ಧನ್ಯವಾದಗಳು ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾನು ಮತ್ತೆ ಎಲ್ಲ ಲೀವ್ ಆದ್ವು ಮಾತಾಜಿ. ಆಯ್ತು. ಓಕೆ ಮಾತಾಜಿ. ಹಾಗಾದ್ರೆ ಮೀಟಿಂಗ್ ಎಂಡ್ ಮಾಡುವ ಮಾತಾಜಿ. ನಾಳೆನು ನೀವೇನಾ ಮಾತಾಜಿ? ನಾಳೆ ನೀವು ಎಕ್ಸ್ಪ್ಲೈನ್ ಮಾಡುದಾ ಮಾತಾಜಿ? ನಾಳೆನಾ ಮಾತಾಜಿ? ನಾಳೆ ಒಂದ್ ಸ್ವಲ್ಪ ನೋಡ್ಬೇಕು ಮಾತಾಜಿ. ಒಂದ್ ಸ್ವಲ್ಪ ರಿಪೇರಿ ಕೆಲಸ ನಡೀತಾ ಇದೆ. ಓಕೆ ಮಾತಾಜಿ. ನಾಳೆ ನೀವಲ್ಲ ಅಂದ್ರೆ ಉಷಾ ಭಟ್ ಮಾತಾಜಿ ಮಾಡ್ಲಿಕ್ಕಿಲ್ಲ ಅಂದ್ರೆ ನಾಗವೇಣಿ ಮಾತಾಜಿ ಹತ್ರ ಕೇಳ್ತೀನಿ ಮೊದ್ಲು. ಅವ್ರಿಗೆ ಹೇಳಿರ್ತೀರಿ ಮಾತಾಜಿ. ನನಗೆ ಮಾಡ್ತೀನಿ, ಇಲ್ದೇ ಇದ್ರೆ ಇಲ್ಲ. ಓಕೆ ಮಾತಾಜಿ. ಓಕೆ ಮಾತಾಜಿ. ಓಕೆ. ಥ್ಯಾಂಕ್ ಯು ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಉಷಾ ಮಾತಾಜಿ ನಿಮ್ಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಎಲ್ಲರಿಗೂ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಚಿತ್ರ ಮೋಹಿನಿ ಮಾತಾಜಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ.